ನನ್ನ ಹೆಸರು ಕೇಳಿದಾಗಲೇ ನಾನೊಬ್ಬ ಮಲಯಾಳಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ. ಕೇರಳದಲ್ಲಿ ಎಲ್ಲಿ ನಿಮಗೆ ಅಂತ ಕೇಳುವವರು ಎಷ್ಟೋ ಜನ ಇದ್ದಾರೆ. ಆದರೆ ನಾನು ಹುಟ್ಟು ಮಾತ್ರ ಕೇರಳದಲ್ಲಿ ಪಯ್ಯನ್ನೂರಿನ ಹತ್ರ ರಾಮಂತಳಿ ಅನ್ನುವಂಥ ಗ್ರಾಮ. ಅದು ಹಿಂದೆ ಈ ಮೂಷಕ ವಂಶದ ರಾಜರ ಆಸ್ಥಾನ, ಅದು ರಾಜಸ್ಥಾನ. ಈಗ ನೋಡಿದ್ರೆ ಅದು ಬರೀ ಕುಗ್ರಾಮದ ರೀತಿಯಲ್ಲಿ ಉಂಟು. ಅಲ್ಲೇ ಈಗ ನೇವಲ್ ಅಕಾಡೆಮಿ ಆಗಿರುವಂಥದ್ದು. ಅಲ್ಲಿಂದ ನನ್ನ ತಂದೆಯವರು ನಿಜವಾಗಿ ವಲಸೆ ನನ್ನ ತಂದೆಯವರದ್ದು. ಅವರ 12ನೇ ವಯಸ್ಸಿಗೆ ಕಾರ್ಕಳಕ್ಕೆ ಬರ್ತಾರೆ. ಅಲ್ಲಿ ಅವರ ಅತ್ತೆಯ ಗಂಡ ಮಾವ ಬಹಳ ದೊಡ್ಡ ವೈದ್ಯರು. ಅವರಿಗೆ 2 ಅಳಿಯಂದಿರಿದ್ರು. ಅವರೊಟ್ಟಿಗೆ ಇವರು 3ನೇ ಅಳಿ ಹಾಕೊಂಡು ಅಲ್ಲಿ ವೈದ್ಯವನ್ನು ಕಲೀಲಿಕ್ಕೆ ಬೇಕಾಗಿ ಕಾರ್ಕಳಕ್ಕೆ ಬಂದದ್ದು. ಅಂದರೆ ಅವರ ಅತ್ತೆಯ, ಅಂದರೆ ಅವರ ತಂದೆಯ ತಂಗಿ, ಅವರನ್ನು ಮದುವೆಯಾಗಿ ಈ ವೈದ್ಯರು ಕಾರ್ಕಳಕ್ಕೆ ಬಂದದ್ದು. ಆವಾಗ ತಂದೆಯವರ ತಂದೆ ಹೇಳಿದ್ರು, ಇವನನ್ನೊಂದು ವೈದ್ಯನಾಗಿ ಮಾಡಿ ನೋಡಿ ಏನಾದರೂ ಆಗ್ತದೋ ಅಂತ ಹೇಳಿ ಅವರೊಟ್ಟಿಗೆ ಅತ್ತೆಯ ಸಹಾಯಕನಾಗಿಯೂ ಮತ್ತು ವೈದ್ಯ ಕಲಿಯೋದಕ್ಕೋಸ್ಕರ ಕಾರ್ಕಳಕ್ಕೆ ಬಂದರು. ಅವರು ಬಂದದ್ದು ಅವರ 12ನೇ ವಯಸ್ಸಿಗೆ ಸುಮಾರು. ಅಲ್ಲಿಂದ ಅವರಲ್ಲೇ ವೈದ್ಯರಲ್ಲಿ ಎಲ್ಲ ಆ ಪರಂಪರಾಗತ ಕ್ರಮದಲ್ಲಿ ಅಚ್ಚುಕಟ್ಟಾಗಿ ಕಲಿತರು. ಮುಂದೆ ಅವರು ಆಯುರ್ವೇದ ಭೂಷಣಂ ಸರ್ಟಿಫಿಕೇಟ್ ಮಾಡಿಕೊಂಡು ನೀರೇಬೈಲೂರಿನಲ್ಲಿ ಅವರ ಆಯುರ್ವೇದದ ಶಾಪ್ ಅಂತ ಶುರು ಮಾಡಿದರು. ನಮ್ಮ ಎಲ್ಲ ವಿದ್ಯಾಭ್ಯಾಸ ಇಲ್ಲಿ ನಾವು 6 ಮಕ್ಕಳು, ನಿಜವಾಗಿ 7 ಮಕ್ಕಳು. ಅದರಲ್ಲಿ ನನ್ನ ಹಿರಿಯಳಾಗಿ ಒಬ್ಬಳಿದ್ಲು. ಅವಳ 5-6 ವಯಸ್ಸಿಗೆ ಅವಳು ತೀರಿ ಹೋಗಿದ್ದಾಳೆ. ಬಾಕಿ ಉಳಿದ 6 ಮಂದಿ. ಅದರಲ್ಲಿ ಕೊನೆಯದು ಹುಡುಗಿಯನ್ನು ರಾಮಂತಳಿಯಲ್ಲಿ ನಮ್ಮ ಮನೆಯಲ್ಲೇ ಅವಳಿಗೆ ಇರಗುಡಿಸಿದ್ದೇವೆ. ಆಮೇಲೆ ಉಳಿದವರು ನನ್ನ 2 ಅಣ್ಣಂದರು, 2 ತಮ್ಮಂದರು. ಅದರಲ್ಲಿ 2 ಅಣ್ಣಂದರು ತೀರಿ ಹೋಗಿದ್ದಾರೆ. ಒಬ್ಬ ಕೊನೆಯ ತಮ್ಮನೂ ತೀರಿ ಹೋಗಿದ್ದಾನೆ. ನಾವು 2 ಉಳಿದಿದ್ದೇವೆ. ಅಲ್ಲಿ ಉಳಿದವರಲ್ಲಿ ಒಬ್ಬ ಮುಂಬೈಯಲ್ಲಿ ಒಳ್ಳೆಯ ಟೈಲರ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಒಳ್ಳೆಯ ಹೆಸರಿದೆ ಅವನ ಕೆಲಸಕ್ಕೆ. ಹೀಗೆ ನೀರೇಬೈಲೂರು ನನ್ನ ಬಾಲ್ಯದ ಆರಂಭದ ದಿವಸಗಳ ಕಲಿಯುವಿಕೆ ಎಲ್ಲ. 5ನೇ ಕ್ಲಾಸಿನವರೆಗೆ ಅಲ್ಲಿ ನಾನು ಕಲ್ತಿದ್ದೇನೆ. ಮುಂದೆ 6ನೇ ಕ್ಲಾಸು 1 ವರ್ಷಕ್ಕೋಸ್ಕರ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಕಲ್ತವನು ಅಲ್ಲಿ ಮಲಯಾಳಂ ಮೀಡಿಯಂಗೆ ಹೋಗಿ ಮುಂದುವರ್ಸೇನೆ. ಯಾಕೆಂದರೆ ಮನೆಯಲ್ಲಿ ತಂದೆಯವರು ಮಲಯಾಳಂ ಬರೆಯೋದು ಓದುವುದು ಎಲ್ಲ ಕಲಿಸಿಕೊಟ್ಟಿದ್ರು. ನಮ್ಮಲ್ಲಿ ಮಲಯಾಳಂ ಪೇಪರ್ ಕೂಡ ಬರ್ತಾ ಇತ್ತು, ಅದನ್ನು ಓದ್ತಾ ಇದ್ದೆ. ನನ್ನಿಂದ ದೇವಿ ಭಾಗವತ ಎಲ್ಲ ಪಾರಾಯಣ ಮಾಡಿಸ್ತಾ ಇದ್ರು ತಂದೆಯವರು, ಮಲಯಾಳಂ ಸ್ಕ್ರಿಪ್ಟ್ನಲ್ಲಿ ಇದ್ದದನ್ನು. ಅದು ನಮಗೆ ಪ್ರಯೋಜನ ಆಯಿತು. ಆ ಹಿನ್ನೆಲೆಯಲ್ಲಿ ಅಲ್ಲಿ 1 ವರ್ಷ ಇದ್ದೆ. ಅದರಲ್ಲಿ ಅಸೌಖ್ಯ ಆಯಿತು. ಮತ್ತೆ ಪುನಃ ನಾವು ಅಷ್ಟೊತ್ತಿಗೆ ತಂದೆಯವರು ನಮ್ಮನ್ನು ಯಾಕೆ ಕಳಿಸಿದಂದರೆ, ಒಂದನೇದು ಅದು ವಿಭಜನೆಯ ಕಾಲ, ರಾಜ್ಯ ಪ್ರಾಂತ್ಯ ವಿಭಜನೆಯ ಕಾಲ. ಆವಾಗ ಅಲ್ಲಿ ಸ್ವಲ್ಪ ಜಾಗ ಇತ್ತು, ನಮ್ಮ ಮನೆ ಮತ್ತು ಇತ್ಯಾದಿ. ಅದು ಪರಭಾರೆ ಆಗೋದು ಬೇಡ ಅಂತ ತಿಳ್ಕೊಂಡು ನಮ್ಮನ್ನು ಇಡೀ ತಾಯಿ ಮತ್ತು ಮಕ್ಕಳನ್ನು ತಂದೆಯವರಲ್ಲಿ ಬಿಟ್ಟು ಬಂದರು. ಆ ಹೊತ್ತಿನಲ್ಲಿ ನನಗೆ ಅಸೌಖ್ಯ ಆದ್ದು. ಆ ಹೊತ್ತಿನಲ್ಲಿ ತಂದೆಯವರು ಅವರ ಶಾಪನ್ನು ನೀರೇಬೈಲೂರಿನಿಂದ ಕಾರ್ಕಳಕ್ಕೆ ವರ್ಗಾಯಿಸ್ತಾರೆ. ಅಲ್ಲಿಂದ ನಾನು ಅಲ್ಲಿ 1 ವರ್ಷ ಕಲಿತೆ. ಅಲ್ಲಿಂದ ಪುನಃ ಕಾರ್ಕಳಕ್ಕೆ ಬಂದು ಕಾರ್ಕಳದಲ್ಲಿ 7ನೇ ಕ್ಲಾಸಿನಿಂದ ಮುಂದುವರಿಸಿದೆ. ಇದು ಪ್ರಾರಂಭದ ನನ್ನ ನೆನಪಿನ ಒಂದು ಆಧಾರ ಯಾವುದು ಅದು. ನೀರೇಬೈಲೂರಿನಲ್ಲಿ ಇದ್ದ ಸುಮಾರು 11 ವರ್ಷವರೆಗೆ ನಾನು ಇದ್ದದಲ್ಲಿ ಅಲ್ಲಿ ಒಂದು ಸಣ್ಣ ಪೇಟೆ, ಸುಮಾರು 1-1.5 ಕಿಲೋಮೀಟರ್ನ ಉದ್ದದ ಒಂದು ಸಾಲು ಜನವಸತಿ. ಆ ಜನವಸತಿಯಲ್ಲಿ ಅಲ್ಲಲ್ಲಿ ಪೇಟೆ, ಒಂದು ಸಣ್ಣ ಸಾಲಿನಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡಿನ ನೇರಕ್ಕೆ 2 ಸಾಲುಗಳಲ್ಲಿ ಅಂಗಡಿಗಳು. ಸಣ್ಣ ಮಾರ್ಗ, ಬಹಳ ಅಗಲ ಆದಲ್ಲ ಅಂತ ನಮ್ಮ ಕಾಲದಲ್ಲಿ ಅದು ಅಗಲ ಆದದ್ದು. ಯಾವಾಗ ಅಲ್ಲಿ ನನ್ನ ಶಾಲಾ ದಿನಗಳಲ್ಲಿ ಅಲ್ಲಿ ದಾಮಾರ ಆದ್ದು ಕೂಡ ನನ್ನ ಕಾಲದಲ್ಲೇ. ಅಲ್ಲಿವರೆಗೆ ಮಣ್ಣಿನ ರಸ್ತೆ ಇದ್ದದ್ದು. ಗಾಡಿ ಉಂಟಲ್ಲ, ಗಾಡಿಯಲ್ಲಿ ಎಲ್ಲ ಸಾಮಾನೆಲ್ಲ ಸಾಗಣೆ ಆಗುವಂಥದ್ದು.
ಆ ಕಾಲ. ಅಲ್ಲಿ ನಮಗೆ ಮನೋರಂಜನೆ ಅಂತೇಳಿ ಇದ್ದದ್ದು ಒಂದು ಭಜನೆ, ಎರಡನೇದು ಮಾರಿ ಪೂಜೆ ಇತ್ಯಾದಿ ಊರಿನ ಹಬ್ಬ. ಆ ಸಂಬಂಧವಾಗಿ ಜನಸಾಮಾನ್ಯರು ಕೋಳಿ ಕಟ್ಟದಲ್ಲೆಲ್ಲ ಸಂತೋಷ ಪಡಿತಾ ಇದ್ರು. ಕಂಬಳ ನಡೀತಾ, ಕಂಬಳ ಅಲ್ಲಿಲ್ಲ, ಆದರೆ ಊರಿನ ಜನರಿಗೆ ಕಂಬಳ ಒಂದು ಮನೋರಂಜನಾ ಮಾಧ್ಯಮ. ಮತ್ತೆ ಇದ್ದದ್ದು ಯಕ್ಷಗಾನ ಮತ್ತು ಕಂಪನಿ ನಾಟಕಗಳು. ಸಣ್ಣ ಮಟ್ಟಿನ ಕಂಪನಿಗಳಿದ್ದು ಹಿಂದೆ, ಆದರೆ ಒಳ್ಳೆ ಕಲಾವಿದರಲ್ಲಿ ಇದ್ರು. ಅದರಲ್ಲಿ ನಿಮ್ಗೆ ಗೊತ್ತಿರೋದು ವಿ ನಾಯಕ್ ಅಂತ ಬಾರ್ಕೂರ್ನವರು, ಬಹಳ ದೊಡ್ಡ ನಟ ಅವರು. ಅವರೆಲ್ಲ ಇದ್ದ ಕಂಪನಿಗಳಲ್ಲಿ ಬರ್ತಾ ಇದ್ರು. ಅಂತೂ ಕಂಪನಿ ನಾಟಕ ಮತ್ತು ಯಕ್ಷಗಾನ ಇದೆರಡು ಬೇರೆ ಬೇರೆ ಅನ್ನುವಂಥದ್ದು ಅಲ್ಲಿ ನನಗೆ ಸಣ್ಣ ಪ್ರಾಯದಲ್ಲಿ ಗೊತ್ತಾಯಿತು. ಅದರಲ್ಲಿ ಯಕ್ಷಗಾನದ ನಾನು ಯಾಕೆ ಹೆಚ್ಚು ಹಿಡಿತು ಅಂತ ಹೇಳಿದ್ರೆ, ಒಂದು ಕಾರಣ ನನ್ನ ಮನೆಯಲ್ಲೇ ತಂದೆಯವರು ರಾಮಾಯಣ ಮಹಾಭಾರತಗಳನ್ನು ಓದುವುದಿತ್ತು. ಆ ಕಥೆಗಳನ್ನು ಹೇಳುವಂಥದ್ದು ಅವರ ಮಾತಿನಲ್ಲೂ ಸಾಮಾನ್ಯವಾಗಿ ಪುರಾಣದ ಕಥೆಗಳು ಆಗಾಗ ಉಪಕಥೆಗಳಾಗಿ ಬರ್ತವೆ, ಉದಾಹರಣೆ ಕೊಡುವಂಥದ್ದು ಇತ್ಯಾದಿಗೆಲ್ಲ ಬರ್ತಾ ಇದ್ವು. ತಾಯಿಗೂ ಹಾಗೆ, ತಾಯಿಗೆ ಬರೀಲಿಕ್ಕೆ ಬರೋದಿಲ್ಲ, ಆದರೆ ಓದ್ಲಿಕ್ಕೆ ಬರ್ತಾ ಇದ್ರು. ಮಲಯಾಳಂ ಓದ್ತಾ ಇದ್ರು. ಅವರ ಕಾವ್ಯಗಳನ್ನು ಓದೋದು, ಪದ್ಯಗಳನ್ನು ಹಾಡೋದು ಇದೆಲ್ಲ ಇತ್ತು. ಅವರ ಕೆಲಸ, ಮನೆ ಕೆಲಸ ನಡೆಯುವಾಗ ಏನಾದ್ರು ಪದ್ಯ ಗುಣಗುಣಿಸ್ತಾ ಇರ್ತಾರೆ ಅವರು. ಹಾಗೆ ಈ ಹಿನ್ನೆಲೆಯಲ್ಲಿ ನಮಗೆ ಒಂದು ಪೌರಾಣಿಕ ಕಥೆಗಳ ಒಂದು ಪರಿವೇಶ ಇತ್ತು ಅದರೊಳಗೆ, ಬದುಕಿನಲ್ಲೇ. ಅದಕ್ಕೆ ಸರಿಯಾಗಿ ಅನುಕೂಲವಾದಂತಹ ಒಂದು ರಂಗಭೂಮಿ ಬಂದದ್ದು ಯಕ್ಷಗಾನ. ಅದು ಬಡಗು ತಿಟ್ಟಿನ ಏರಿಯಾ, ಹೆಚ್ಚಾಗಿ ಬರ್ತಾ ಇರೋದು ಬಡಗು ತಿಟ್ಟಿನ ಮೇಳ. ಅದರಲ್ಲೂ ಪೆರಡೂರು ಮೇಳ, ಸೌಕೂರು ಮೇಳ, ಇಂಥ ಮೇಳಗಳೆಲ್ಲ ಬರ್ತಾ ಇದ್ರು. ನಾನು ನೋಡಿದ ಕಾಲದಲ್ಲಿ ಅಲ್ಲಿ ಈಗ ಆಮೇಲೆ ನಿಮಗೆ ಗೊತ್ತಿರ್ಬೋದು ಮತ್ಯಾಡಿ ನರಸಿಂಹ ಶೆಟ್ಟರು ಅಂತ ಅವರು ಭಾಗವತರು, ಆಮೇಲೆ ಗುಂಡ್ಮಿ ರಾಮಚಂದ್ರ ನಾವಕರು ಅವರು ಪೆರಡೂರು ಮೇಳದಲ್ಲಿದ್ದವರು, ಆಮೇಲೆ ಹಳ್ಳಾಡಿ ಮಂಜಯ್ಯ ಶೆಟ್ಟಿ ಅಂತ ಕೇದಿಗೆ ಮುಂದಲೆ ವೇಷ ಅವರದ್ದು, ಸುಧನ್ವ ಮತ್ತು ರಾಮ ಇಂಥದ್ದೆಲ್ಲ ಸಾತ್ವಿಕ ಪಾತ್ರಗಳು, ಕೃಷ್ಣ ಎಲ್ಲ ಬಹಳ ಸೊಗಸಾಗಿ ಮಾಡ್ತಾ ಇದ್ರು ಅವರು. ಒಳ್ಳೆ ಮಾತುಗಾರಿಕೆ. ಅವರು ಶಿರಿಯಾರ ಮಂಜುನಾಯಕರ ಶಿಷ್ಯ. ಜೊತೆಗೆ ಮೇಳದ ಯಜಮಾನರಾಗಿಯೂ ಪ್ರಧಾನ ವೇಷಧಾರಿಯಾಗಿಯೂ ಮಜ್ಜಿಗೆ ಬಯಲು ಚಂದಯ್ಯ ಶೆಟ್ಟಿ ಅಂತಿದ್ರು. ಒಳ್ಳೆ ವೇಷ ಅವರು. ಅವರ ಮಗ ಆನಂದ ಶೆಟ್ಟರು ಅಂತ ಅನಂತರ ದೊಡ್ಡ ವೇಷಧಾರಿ ಆದರು ಅವರು. ನಾವು ನೋಡೋ ಕಾಲಕ್ಕೆ ನನಗಿಂತ ಒಂದು 2 ವರ್ಷ ಸಣ್ಣವರು ಅವರು. ನಿಜವಾಗಿ ಅಂದರೆ ಬಹಳ ಮುದ್ದಾದ ವೇಷ ಅವರದೆಲ್ಲ. ಹಿರಣ್ಯಕಶಿಪು ಹತ್ರ ಪ್ರಹ್ಲಾದ ಚರಿತ್ರೆ ಬಹಳ ಆಗ್ತಾ ಇತ್ತು. ಹಿರಣ್ಯಕಶಿಪು ಆಗ್ತದೆ. ಈ ನಿಜವಾಗಿ ತಂದೆ ಮಕ್ಕಳೇ ಆಗ್ತಿದ್ರು ಅಲ್ಲಿ, ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ. ಅವರು ಆಗೆಲ್ಲ ಬಹಳ ಸುಂದರ ಮುದ್ದಾದ ಮುಖ ಅವರದು. ನಮಗೆ ಮಕ್ಕಳಿಗೆ ಸಣ್ಣ ವೇಷ ನೋಡಿದರೆ ಬಹಳ ಸಂತೋಷ ಅಲ್ವಾ. ಹಾಗೆ ನನ್ನ ಮನೆಯ ಒಂದು ಅಷ್ಟು ದೂರ ನೋಡಿ, ಒಂದು 10 ಮಾರು ದೂರದಲ್ಲಿ ಈ ಮೈದಾನ ಇರೋದು. ಅಂದರೆ ಮನೆ ಹಿತ್ತಲ ಭಾಗದಿಂದ ನೇರ ಕಾಣ್ತದೆ, ರಂಗಸ್ಥಳದಲ್ಲಿ ಕುಣಿಯೋದೆಲ್ಲ ಕಾಣುತ್ತೆ ನಮಗೆ, ಬಹಳ ಹತ್ತಿರ ಇರುವಂಥದ್ದೇ. ಆಗ ನಾವು ಸಣ್ಣದಿರುವಾಗ ಇದ್ದ ಡಿಸ್ಟೆನ್ಸ್ ಉಂಟಲ್ಲ, ಅದು ಈಗ ಸಣ್ಣದಾಗಿದೆ. ಅರೆ ಇಷ್ಟು ಹತ್ತಿರ ಉಂಟು ಅಂತ ಈಗ ಕಾಣ್ತದೆ. ನಾವು ಸಣ್ಣ ಮನಸ್ಸಿಗೆ ಮತ್ತು ಸಣ್ಣ ಕಣ್ಣಿಗೆ ಅದು ಬಹಳ ದೂರ ಆಗಿ ಕಾಣ್ತಾ ಇತ್ತು. ಅಂತೂ ಅಲ್ಲಿ ಸಂಜೆ ಬಂದು ಅಲ್ಲಿ ಕೇಳಿ ಬಾರಿಸ್ಬೇಕಾಗಿದ್ರೆ ನಾವು ಇಲ್ಲಿ ಅಲರ್ಟ್ ಆಗಿ ಆಯಿತು, ಅಲ್ಲಿ ಹೋಗೋದು ಯಾವಾಗ ಅಂತ. ಆಮೇಲೆ ಅಲ್ಲಿ ಸುಮಾರು 6-6:30 ಗಂಟೆ ಆಗುವಾಗ ರಂಗಸ್ಥಳ ಹಾಕ್ತಾರೆ. ಅಲ್ಲಿ ಆಗಲೇ ಹೊಂಡ ತೆಗೆದು ಅದಕ್ಕೆ ಬಿದಿರು ನಾಟೋದು. ಆಮೇಲೆ ನಮ್ಮ ಕೆಲಸ ಶುರು ಆಗ್ತದೆ. ಅಲ್ಲಿ ಹೋಗಿ ತೋರಣ ಕಟ್ಟೋದು. ಆ ರಂಗಸ್ಥಳಕ್ಕೆ 3 ಬದಿಯಿಂದ ತೋರಣ ಕಟ್ಟಲಿಕ್ಕೆ ಉಂಟಲ್ಲ, ಮೇಲ್ಗಡೆ ಮಾತ್ರ, ಕೆಳಗೆ ಅಲ್ಲ. ಕೆಳಗೆ ಇರಲಿಲ್ಲ, ಏನು ಕಟ್ತಾ ಇರಲಿಲ್ಲ. ಬರೀ ದಾರ ಅಂದರೆ ಇದುಂಟಲ್ಲ ತೆಂಗಿನ ನಾರಿನ ಏನದು ದಾರವನ್ನು 3 ಸೈಡ್ನಲ್ಲಿ ಕಟ್ಟೋದು ಅಷ್ಟೇ. 3 ಸೈಡ್ನಲ್ಲಿ ಮೇಖಲೆಯನ್ನು ತಿಳಿಲಿಕ್ಕೆ ಮಾತ್ರ. ಯಾಕಂದ್ರೆ ಕಾಲು ಕಾಣಬೇಕಲ್ವಾ. ಅದು ಇವರಿಗೆ ಅದರ ಮಹತ್ವ ಗೊತ್ತಿಲ್ಲ.
ಅದನ್ನು ಚಂದ ಮಾಡಲಿಕ್ಕೆ ಬೇಕಾಗಿ ಮಾಲೆ ಹಾಕೋದು, ಆಮೇಲೆ ಎಷ್ಟೋ ಕಾಲ ಅದಕ್ಕೆ ಕೆಳಗೆ ಒಂದು ಫ್ರಿಲ್ ಇರುವಂಥ ಒಂದು ಬಟ್ಟೆಯನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು. ಅದೆಲ್ಲ ಉಪದ್ರವೇ. ಅದ್ರ ಮಹತ್ವ ಏನಂತ ಗೊತ್ತಿಲ್ಲ ಯಾರಿಗೆ, ಈ ಯಜಮಾನರಿಗೂ ಗೊತ್ತಿಲ್ಲ, ಪ್ರೇಕ್ಷಕರು ಡಿಮಾಂಡ್ ಮಾಡೋದಿಲ್ಲ. ಪ್ರೇಕ್ಷಕರು ಡಿಮಾಂಡ್ ಮಾಡ್ತಾರೆ ಯಾವುದಾದ್ರೂ ವಿಷಯದಲ್ಲಿ, ಬರೋದು ಕೂತ್ಕೊಳ್ಳೋದು, ಅವ್ರ ಕೆಲಸ ಮುಗೀತು, ಆಟ ಮುಗಿದ್ಕೊಂಡು ಎದ್ದು ಹೋಗ್ತಾರೆ ಆಚೆಗೆ, ಯಾರ ಹತ್ರ ಮಾತಾಡೋದಿಲ್ಲ, ಎಂಥದ್ದು ಇಲ್ಲ. ಅಥವಾ ಇದು ಯಾಕೆ ಮಾಡಿದ್ರೆ ಅದು ಯಾಕೆ ಮಾಡಿದ್ರೆ ಅಂತ ಕೇಳುವವರು ಇಲ್ಲ. ಇನ್ನೊಂದು ಕೇಳುವವರು ಇದ್ದರೂ ಇದ್ದರೆ ಅವರು ನಮ್ಮ ಕಾಲಕ್ಕೆ ಆಗುವಾಗ ಅಂದರೆ ಭೂಮಾಲಕ ವರ್ಗದವರು ಅವರು ಸೋತಿದ್ರು ನಿಜವಾಗಿ. ಅವರು ಹಿಂದಿನ ಆಧಿಪತ್ಯ ಮಾಡುವಂಥ ಕಾಲ ಇರಲಿಲ್ಲ ಆ ಕಾಲದಲ್ಲಿ. ಇದು ನಾನು ಮಾತಾಡೋದು 1946 ನಂತರ, 46ರಿಂದ ಒಂದು 56ವರೆಗಿನ ಒಂದು 10 ವರ್ಷದ ಕತೆ ಹೇಳ್ತಾ ಇರೋದು ನಾನು. ಆವಾಗ ಈ ಜನರಿಗೆ ಈ ಆಟ ಅಂತ ಹೇಳಿದ್ರೆ ತುಂಬ ಬಹಳ ಇಷ್ಟ ಅವರಿಗೆ. ನಾವೆಲ್ಲ ಹೋಗಿ ಇದಕ್ಕೆ ರಂಗಸ್ಥಳಕ್ಕೆ ಬೇಕಾದದೆಲ್ಲ ಹೇಳಿದೆ ನಾನು, ತೋರಣ ಕಟ್ಟುವಂಥದ್ದು, ಮಾವಿನ ಸೊಪ್ಪನ್ನು ಮಡಚಿ ಹಾಕುವಂಥ ಈಗೆಲ್ಲ ಕೆಲಸ ಮಾಡ್ತಾ ಇದ್ವಿ. ಅದೇ ಗಮ್ಮತ್ತೆ. ಆಮೇಲೆ ಆಟೋ ಹೋಗಿ ಅದರಲ್ಲಿ ಕೂತ್ಕೊಳ್ಳೋದು, ಅದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ನಿದ್ರೆ ಬರೋದು ಇತ್ತು, ಮತ್ತೆ ಎದ್ದು ನೋಡೋದು, ಇದೆಲ್ಲ ಇತ್ತು ಅದರಲ್ಲಿ. ಆದರೆ ಅದರಲ್ಲಿ ವಿಶೇಷತೆ ಏನಂದರೆ, ಇಡೀ ರಾತ್ರಿ ಆಟದಲ್ಲಿ ನಿದ್ರೆ ಮಾಡ್ತಾರೆ ಅಂತ ನಿಮಗಿದ್ರೆ ಅದಕ್ಕೆ ಬೇರೆ ಒಂದು ಕೌತುಕ ಇದೆ ಅದರಲ್ಲಿ. ನೀವು ಅರ್ಧ ರಾತ್ರಿಯಲ್ಲಿ ನಿದ್ದೆಯಿಂದ ಎದ್ದು ಮತ್ತೆ ನೀವು ನೋಡ್ತಿರಲ್ಲ, ಆ ಆಟ ಅದು ಅದ್ಭುತ. ಇಡೀ ಬೇರೆ ಲೋಕವೇ ಬೇರೆ ಆಗ್ತದೆ. ಆಮೇಲೆ ಆ ಹೊತ್ತಿನಲ್ಲಿ ಮಾಡಿದಂಥ ಅಭಿನಯ, ಕೇಳಿದ ಮಾತು, ಅದು ಅಚ್ಚು ಮರೆತು ಹೋಗೋದೇ ಇಲ್ಲ. ಆ ರೀತಿಯ ಒಂದು ಅನುಭವ ಇದೆ. ಅದು ಈಗ ಹೊರಟೋಗಿದೆ, ಹೇಳಿದ್ರೆ ಇವ್ರಿಗೆ ಅರ್ಥ ಆಗೋದಿಲ್ಲ ನಮ್ಮ ಜನರಿಗೆ. ಅಂದರೆ ಆಧುನೀಕರಣವೂ ಒಂದು ವ್ಯಸನವೇ ನಿಜವಾಗಿ. ಹೇಗೆ ನೀವು ಹಳೆದಿದ್ದನ್ನು ನೀವು ಕಂದಾಚಾರ ಮೂಢನಂಬಿಕೆ ಅಂತ ಹೇಳ್ತಿರೋ, ಅದು ಎಷ್ಟು ತಪ್ಪೋ ಅಷ್ಟೇ ಈ ಆಧುನೀಕರಣದ ವ್ಯಸನ ಕೂಡ. ನಾವು ಇದ್ದದ್ದನ್ನು ಇದ್ದ ಹಾಗೆ ಗುರುತಿಸಲಿಕ್ಕೆ ನಾವು ತಯಾರಿಲ್ಲ. ನಮ್ಮ ತಾಯಿ ಇದ್ದದ್ದು ಹೇಗೆ, ಅವರು ಸೀರೆಯಲ್ಲಿ ಅವರ ಹೇಗಿದ್ದಾರೆ ಹಾಗೆ ನಮಗೆ ಇವತ್ತು ಒಪ್ಪಿಗೆ ಆಗಬೇಕು ಹೊರತು, ಅದು ಆಕೆಯನ್ನು ಮಾಡರ್ನೈಸ್ ಮಾಡಿ ಗೌನ ಹಾಕಿ ನೋಡಿದರೆ ಹೇಗಾಗ್ತದೆ? ಅದು ವ್ಯಸನ, ಅದಷ್ಟು ಮತ್ತೆ ಅರ್ಥ ಇಲ್ಲ ಅದಕ್ಕೆ. ಅದು ಆಧುನೀಕರಣ ಆಗೋದಿಲ್ಲ. ಸುಲಭ ಇರ್ಬೋದು, ನಿಮಗೆ ಸೌಲಭ್ಯ ಇರ್ಬೋದು, ಆದರೆ ಪರಂಪರೆ ಅಲ್ಲ ಅದು. ಆಮೇಲೆ ನೀವು ಅದೇ ಪರಂಪರೆ ಅಂತೇಳಿ ಆದರೆ ನಾವೇನು ಮಾತಾಡಲಿಕ್ಕಿಲ್ಲ. ಅಲ್ಲಿ ವಿಷಯ ಬೇರೆ ಆಯ್ತಲ್ಲ. ಅಲ್ಲಿ ನಾವು ನಮ್ಮ ಪರಂಪರೆ ಕೊಂಡಿಯಿಂದ ಕಳಿಸಿಕೊಂಡೇವೆ ಅಂತ ಅರ್ಥ. ಇಲ್ಲಿ ಇರುವುದೇನು, ಈ ಯಕ್ಷಗಾನದ ಹಳೆಯ ರೀತಿಯಲ್ಲಿ ಅದು ಹೇಗೆ ಮಕ್ಕಳನ್ನು ಹಿಡ್ಕೊಂಡಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಕಾರಣ. ನಾನು ಯಾಕೆ ಮಲಯಾಳದ ಹಿನ್ನೆಲೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ನಾನು ಅಚ್ಚ ಕನ್ನಡಿಗ ಆದದ್ದು ಹೇಗೆ ಅನ್ನೋದರ ವಿಷಯವನ್ನು ಹೇಳ್ತಾ ಇದ್ದೇನೆ ಈಗ, ಆಯ್ತಾ? ಈ ಮಾತುಗಳನ್ನು ಕೇಳುವಂಥದ್ದು, ಆ ಮೂಲಕ ಮಾತಿನ ಧಾಟಿ ಅಲ್ಲಿ ನಡೀತಾ ಇರೋದೇನು, ಒಂದು ವ್ಯಕ್ತಿಯ ಅಥವಾ ಒಂದು ಕುಟುಂಬದ ಚರಿತ್ರೆಯನ್ನು ಹೇಳುವಂಥದ್ದು. ಆ ಚರಿತ್ರೆಯಲ್ಲಿ ಅವರ ದಿನನಿತ್ಯದ, ಅವರ ಸನ್ನಿವೇಶದ ಸಂದರ್ಭಗಳು, ಸಂಬಂಧಗಳು, ಅವರ ಸಂವಾದ, ಅವರು ಮಾತಾಡೋರಿಗೆ, ತಂದೆ ಮಗನ ಹತ್ರ ಹೇಗೆ ಮಾತಾಡೋದು, ಮಗ ತಂದೆಯನ್ನು ಹೇಗೆ ಉದ್ದೇಶಿಸಿ ಹೇಳುವಂಥದ್ದು, ಕೆಲಸಗಾರ ದೂತ, ಆ ದೂತ ಮತ್ತು ರಾಜನ ಸಂಬಂಧ, ಇದು ಎಲ್ಲ ಮರ್ತೋಗಿದೆ ಅವರಿಗೆ. ಎಂತೆಂತ ಮಾಡ್ತಾ ಇದ್ದಾರೆ. ಅದು ಹಾಗಿಲ್ಲ. ಈಗ ತಪ್ಪು ಹೇಳ್ತಾನಲ್ಲ, ಅದು ಅದರಲ್ಲಿ ದೃಢ ಇಲ್ಲ, ಅವನಿಗೆ ಸರಿಯಾಗಿ ಯಾವುದು ಅಂತ ಗೊತ್ತಿಲ್ಲ. ಹಾಗೊಂದು ಹೇಳ್ತಾನೆ, ಹೌದು ದೇವರ್ಷಿಗಳು ಬಂದರು ಅಂತ ಹೇಳಿದ್ರೆ, ಎಂಥದ ದೇವರ್ಷಿ ಅಲ್ವಾ? ಹೌದು ಅದು ನೀವು ಹೇಳಿದ್ದೆ ಹೌದು ಅಂತ ಇವನಿಗೆ ಹೇಳಿ ಬರೋದಿಲ್ಲ. ಅದು ನೀವು ಹೇಳಿದ್ದು ಹೌದು ಹೇಳ್ತಾನೆ ಅವನು. ಈ ರೀತಿ. ಆದರೆ ಆ ಸಂಬಂಧ ಉಂಟಲ್ಲ, ಆ ರಾಜ ಮತ್ತು ದೂತನ ಸಂಬಂಧ ಉಂಟಲ್ಲ, ಅದು ವ್ಯತ್ಯಾಸ ಆಗೋದಿಲ್ಲ. ಅದು ಮಾತಿನಲ್ಲಿ ಬರಬೇಕು, ಅಭಿನಯದಲ್ಲಿ ಬರ್ತಾ ಇತ್ತು ಹಿಂದೆ, ಆಯ್ತಲ್ಲ? ಈಗ ನಮ್ಮ ಹಾಸ್ಯಗಾರ ಜೋಯಿಸರವರೆಗೂ ಕೂಡ ಆ ಸಂಬಂಧಗಳನ್ನು ಅವರು ಹಾಸ್ಯಕ್ಕೋಸ್ಕರ ಅದನ್ನು ಮೊಟಕು ಮಾಡ್ತಿರ್ಲಿಲ್ಲ ಅಥವಾ ಅದನ್ನು ಕಳೆದು ಹಾಕ್ತಿರ್ಲಿಲ್ಲ. ಆ ರಿಲೇಷನ್ ಇಟ್ಟುಕೊಂಡು ಅದರ ಒಳಗೆ ಹಾಸ್ಯವನ್ನು ತರುವಂಥದ್ದು ಬಹಳ ಕೌತುಕ ಅದು. ಇದೆಲ್ಲ ಈ ಇಂಪ್ರೆಷನ್ಗಳು ಇದೆಲ್ಲ ನಮಗೆ ಒಂದು 8-10 ವರ್ಷ ಸಣ್ಣ ಪ್ರಾಯದಲ್ಲಿ ಅದನ್ನು ನೋಡಿಕೊಂಡು ಬಂದರೆ
ಅದುವೇ ಬೇಸ್ ಅದು. ಆ ಕಲೆಯ ಎಲ್ಲ ಅಂಶಗಳನ್ನು ಬರೀ ನಾವು ರಂಗಸ್ಥಳ ಮಾತ್ರ ಅಲ್ಲ, ಚೌಕಿ ನೋಡ್ತೇವೆ, ಚೌಕಿಲಿ ಹೇಗೆ ಬರೀತಾರೆ, ಹೇಗೆ ಕೂತ್ಕೊಳ್ತಾರೆ, ಅವರು ಪರಸ್ಪರ ಹೇಗೆ ಮಾತಾಡ್ತಾರೆ. ನಮಗೆ ಬಹಳ ಆಶ್ಚರ್ಯ ಆಗ್ತಾ ಇದ್ದದ್ದು, ರಂಗಸ್ಥಳದ ಇಷ್ಟು ಶುದ್ಧ ಕನ್ನಡ ಮಾತಾಡ್ತಾರೆ, ಅವರು ಚೌಕಿ ಹೋದ ಕೂಡಲೇ ಎಂಬ್ರು ಗಿಂಬ್ರು ಅಂತೇಳಿ ಹೇಳ್ತಾರೆ ಅವರು. ಅರೆ ಇದೆಂತದ್ದು ಅಂದರೆ ಅವರ ಮನೆ ಮಾತದು, ಮನೆ ಮಾತು ಮತ್ತು ರಂಗಸ್ಥಳದ ಮಾತು ಬೇರೆ ಬೇರೆ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಬಂತು. ಆಮೇಲೆ ಕನ್ನಡ ಕೂಡ ಎಷ್ಟು ಶುದ್ಧವಾಗಿ ಮಾತಾಡ್ತಿದ್ರು ಅಂತ ಹೇಳಿದ್ರೆ, ಏನೋ 2-3 ಜನ ಮೇಳದಲ್ಲಿ 2-3 ಕಲಾವಿದರು ಸ್ವಲ್ಪ ಜನ್ಮ ಹೀಗೆಲ್ಲ ಜನ್ಮ ಇದೆ, ಜನ್ಮ ಹೇಳೋದು ಜನ್ಮ ಅಂತೆಲ್ಲ ಹೇಳ್ತಾ ಇದ್ರು. ಅದು ಬಹಳ ಕಡಿಮೆ. ಆದರೆ ಶಿವಶಾಸ್ತ್ರ ಇತ್ಯಾದಿಗಳು ಸ್ಪಷ್ಟ ಉಚ್ಚಾರ ಇತ್ತು ಅವರಿಗೆ. ಯಾಕೆಂದರೆ ಅವರಿಗೆ ಆ ರೀತಿಯ ತರಬೇತಿ ಊರಿನ ತಿಳಿದವರಿದ್ದಾರಲ್ಲ, ವಿದ್ವಾಂಸರು, ಪುರೋಹಿತರು, ಇವರೆಲ್ಲ ಅವರ ಮೇಲೆ ಪ್ರೀತಿ ಇಟ್ಟು ಅವ್ರಿಗೆ ಕಲಿಸ್ತಾ ಇದ್ರು. ನೋಡಿ ಹೀಗೆ ತಪ್ಪಾಗ್ತದೆ ನೀನು ಹೇಳೋದು, ಇದು ಹೀಗೆ ಹೇಳಬೇಕು ಅಂತ ಅಲ್ಲಲ್ಲಿ ಗೈಡೆನ್ಸ್ ಆಯ್ತು ಒಡೇನೆ ಅಂತ ಹೇಳ್ಕೊಂಡು ಇವರು ಬಹಳ ವಿನಯದಿಂದ ಅವ್ರ ಹತ್ರ ಆ ಜ್ಞಾನವನ್ನು ತಗೊಳ್ತಾ ಇದ್ರು. ಪುರಾಣದ ಮಾಹಿತಿ ಇರ್ಬೋದು, ಅಥವಾ ಭಾಷಾ ವಿಷಯ ಇರ್ಬೋದು, ಅಥವಾ ಒಂದೊಂದು ಎನೆಕ್ಟೋಡ್ಸು, ಒಂದೊಂದು ಉದಾಹರಣೆಗಳು, ಇದನ್ನೆಲ್ಲ ಕಾವ್ಯಗಳಿಂದ ಎಲ್ಲ ಪಡಿತಾ ಇದ್ರು ಅವರು. ಅದು ಆ ಕಾಲದ ಘಟ್ಟದ ಕಲಾವಿದರ ಸನ್ನಿವೇಶ. ನಾವು ಪ್ರೇಕ್ಷಕರಾಗಿ ಈ ಆಟವನ್ನು ನೋಡೋದು. ನಾನು ಮೊದಲನೇ ಸರಿ ನೋಡಿದ ಆಟ ಅಂದರೆ ಈ ಬಡಗುತಿಟ್ಟಿನ ಆಟಗಳಲ್ಲಿ ನೋಡಿದೆವಲ್ಲ, ಅದರಲ್ಲಿ ಥಳಕು ಏನಿಲ್ಲ. ನಾವು ನೋಡೋ ಕಾಲಕ್ಕೆ ಅಂದರೆ 1950 ಇಟ್ಕೊಳ್ಳಿ, 50ರ ಕಾಲದಲ್ಲಿ ಪೆಟ್ರೋಮಿಕ್ಸ್ ಬಂದಿದೆ. ಅಲ್ಲಿವರೆ ದೀವಟಿಗೆ ಆಟದಲ್ಲಿ ಇದ್ದದ್ದು, ದೀವಟಿಗೆಯ ಬೆಳಕಿನಲ್ಲಿ ಆಟ ನಡೀತಾ ಇದೆ. ಆಮೇಲೆ ಈ ಪೆಟ್ರೋಮಿಕ್ಸ್ನಲ್ಲಿ 2 ನೇತು ಹಾಕುವಂಥದ್ದು, ಅದಕ್ಕೆ ಆಗಾಗ ಗಾಳಿ ಹಾಕಲಿಕ್ಕೆಲ್ಲ ಇತ್ತು, ಬಗ್ಗ ಬೆಂಕಿ ಮೇಲೆ ಬರೋದಿತ್ತು. ಅಂತೂ ಆ ಬೆಳಕಿನಲ್ಲಿ ಇವರು ಮತ್ತೇನು ಮಾಡಲಿಲ್ಲ, ಮೈಕ್ ಬರಲಿಲ್ಲ, ಮೈಕ್ ಇಲ್ಲ ಆ ಕಾಲದಲ್ಲಿ, ಆಟ ಆಡ್ತಾಯಿದ್ರು. ಆಮೇಲೆ ಈ ಆಧುನೀಕರಣದ ರೀತಿಯಲ್ಲಿ ಬಂದದ್ದು ಆಮೇಲೆ ಸುಮಾರು 54-55 ಇರ್ಬೋದು, 1954-55. ಆ ಹೊತ್ತಿಗೆ ನಮ್ಮ ಹಾಸ್ಯಗಾರ ಪೆರೋಡಿ ನಾರಾಯಣ ಭಟ್ರು ಮೂಲಿಕೆ ಮೇಳವನ್ನು ತಂದರು. ಅವರ ಅಣ್ಣ ಕೃಷ್ಣ ಭಟ್ರು ಅಂತ ಕಾಣ್ತದೆ, ಅವರು ಯಜಮಾನ ಆಗಿದ್ದರು. ಅದರಲ್ಲಿ ಶ್ರೇಷ್ಠ ಕಲಾವಿದರಿದ್ದರು. ತೆಂಕುತಿಟ್ಟಿನ ಆಟ ಮೊದಲನೇ ಸರಿ ನಾನು ನೋಡೋದು. ಅಲ್ಲಿ ಕಾರ್ತಿವೀರ್ಯಾರ್ಜುನ ಕಾಳಗವನ್ನು, ಅಂದರೆ ಗೋವಿಂದೂರು ಅಂತಲೇ ಸ್ವಲ್ಪ ನೀರೇ ಬೈಲೂರು, ಸ್ವಲ್ಪ ಕೆಲವು 1-2-3 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ಆಟಕ್ಕೆ ಅವರು ಇವರನ್ನು, ನಮ್ಮ ತಂದೆಯವರು ಸ್ವಲ್ಪ ಗಣ್ಯ ಮನುಷ್ಯ ಊರಿನಲ್ಲಿ, ಹಾಗಾಗಿ ಬರಲೇಬೇಕು ಅಂತ ಒತ್ತಾಯ ಮಾಡಿ ಕರ್ಕೊಂಡೋಗಿ ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಅವರು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರಲಿಲ್ಲ. ರಂಗಸ್ಥಳ ಎದುರಿನಲ್ಲಿ ಇವರೇ ತಗೊಂಡು ಹೋಗೋ, ಮನೆಯಿಂದ ತಗೊಂಡು ಹೋಗೋ ಚಾಪೆ ಹಾಸೋದು, ಅಲ್ಲಿ ಎಷ್ಟೆಷ್ಟು ಆಗ್ತದೆ ಅಲ್ಲಿ ಆ ಚಾಪೆಯಲ್ಲಿ ಕೂತ್ಕೊಳ್ಳೋದು, ನಿದ್ರೆ ಬಂದರೆ ಅಲ್ಲೇ ಮಲ್ಕೊಳ್ಳೋದು ಅದರಲ್ಲಿ, ಹೀಗೆಲ್ಲ ಇತ್ತು. ನಮಗೆ ಒಂದು ವಿಶೇಷ ಆಸನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರು, ಬೆಂಚು ಇತ್ಯಾದಿ ಮತ್ತೇನಿಲ್ಲ. ಅದು ಸುತ್ತ ಬೆಂಚುಗಳ ಒಂದು ಸೀಮೆ ಮಾಡ್ತಾ ಇದ್ರು. ಅದರ ಒಳಗೆ ನೆಲದಲ್ಲಿ ಕೂತ್ಕೊಳ್ಳೋದು ಇವರೆಲ್ಲ, ಗಂಡಸರು ಒಂದು ಬದಿಯಲ್ಲಿ, ಹೆಂಗಸರು ಒಂದು ಬದಿಯಲ್ಲಿ. ಆ ಆಟದಲ್ಲಿ ನನಗೆ ವಿಶೇಷವಾಗಿ ಒಂದು ಕಂಡ ಇವತ್ತಿಗೂ ನೆನಪಿದೆ ನೋಡಿ. ಈ ಕೃತಿವೀರ್ಯ ಮತ್ತು ಅವನ ಹೆಂಡತಿ ಅಕಾಲದಲ್ಲಿ ಸೇರಿ ಒಂದು ಮಗು ಆಗೋದು. ಅದಕ್ಕೆ ಕೈ ಇಲ್ಲ. ಅದಕ್ಕೆ ಆ ಹೆಂಡತಿ ರಾಣಿ ದುಃಖಿಸೋದು. ಆಮೇಲೆ ಈ ದತ್ತಾತ್ರೇಯ ಮಹರ್ಷಿಯಲ್ಲಿ ಹೋಗಿ ಆ ಮಗುವನ್ನು ತಗೊಂಡು ಹೀಗಾಯಿತು ಅಂತ ದುಃಖಿಸೋದು. ನೀನೇನು ಚಿಂತೆ ಮಾಡಬೇಡ, ನಾನು ನಿನಗೆ ಕೈಗಳನ್ನು ಕೊಡ್ತೇನೆ, ಆದರೆ ಒಂದು ಷರತ್ತು ಏನು ಅಂತ ಹೇಳಿದ್ರೆ, ಅವನು ಬ್ರಾಹ್ಮಣರ ಹತ್ರ ಯುದ್ಧ ಮಾಡಬಾರ್ದು ಅಂತ ಹೇಳ್ತಾನೆ. ಆಯಿತು, ಅದನ್ನು ನಾನು ಹೇಳ್ತೇನೆ ಅಂತ ಹೇಳ್ಕೊಂಡು ಅಲ್ಲಿ ಏನೋ ಹೀಗೆ ಅವನನ್ನು ವಿಧಿ ಪ್ರಕಾರ ಮಾಡಿ ಅಂತ ಮಂತ್ರ ಹೇಳಿದಾಗ ಮಾಡಿ, ಇವನು ಇವತ್ತಿನಿಂದ ಸಹಸ್ರಬಾಹು ಆಗ್ತಾನೆ ಅಂತ ಹೇಳ್ತಾನೆ. ಆಗ
ಈ ಮಗು ಏನ್ ಮಾಡ್ತಾ ಗೊತ್ತ, ಅಲ್ಲಿ ಒಳ್ಳೆ ದೃಶ್ಯ ಹಾಗಾಗಲಿ ಕಾರಣ ಪಕಡಿ ವೇಷ ಅದು ಮಗುವಿನದು. ಪಕಡಿ ವೇಷ ನೀವು ತೆಂಕಿನ ನೋಡಿರ್ಬೋದು, ಹಿಂದ್ಗಡೆ ಒಂದು ಬಟ್ಟೆ ಬೀಳ್ಲಿಕ್ಕೆ ಉಂಟಲ್ಲ, ಅಲ್ಲಿ ಕೈಯನ್ನು ಹಿಂದಿನಿಂದ ಹೀಗೆ ಕಟ್ಕೊಳ್ತಾನೆ, ಈಚಿಂದ ಹೀಗೆ ಬರ್ತದೆ ಚಿತ್ರ. ಹಾಗೆ ಹಾಗೆ ಅವನ ಭುಜವನ್ನು ಹಿಡ್ಕೊಂಡು ತಾಯಿ ಹಿಡ್ಕೊಂಡು ಬರೋದು ಮತ್ತು ಅವನಿಗೆ ಮಗುವಿಗೆ ಸಾಷ್ಟಾಂಗ ಮಾಡಿಸೋದು ಆ ಮಗುವಿನಿಂದ. ಇದು ಈ ಆಶೀರ್ವಾದ ಆದ ಕೂಡಲೇ ಅಲ್ಲಿ ಚೆಂಡೆ ರಗ 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 ಡಾಂಗ್ ರಡ್ಡ ಡಾಂಗ್ ರಡ್ಡ ಡಾಂಗ್ ಅಂತ ಕುಣಿತಾ ಇರ್ತಾನೆ. ಅವ ಕೈಯನ್ನು ಹೀಗೆ ಮೇಲೆ ಹೀಗೆ ಚಾಚಿಕೊಂಡು ದಿಂಗಣ ಹಾಕೋದು. ಅದು ನೋಡೋದು ನಮ್ಗೆ ಭಾರಿ ಖುಷಿ ಮಕ್ಕಳಿಗೆ. ಇವತ್ತಿಗೆ ಕೂಡ ನೆನಪಿದೆ ನೋಡಿ. ಅದನ್ನು ಇಡೀ ಇಲ್ಲ ಮಾಡಿದ್ರಲ್ಲ. ಆಮೇಲೆ ಏನು ಮಾಡಿದ್ರು, ಪ್ಲಾಸ್ಟಿಕ್ದು ಒಂದು ಕುಕ್ಕೆಯಲ್ಲಿ ಪ್ಲಾಸ್ಟಿಕ್ನ ಮಗುವನ್ನು ಹಿಡ್ಕೊಂಡು ಬಂದು ಅಭಿನಯ ಮಾಡ್ತಾರೆ ಈ ಮನುಷ್ಯರು. ಅಂದರೆ ಅದು ಮರೆತೇ ಹೋಗಿದೆ. ನಾನು ಹೇಳುವವರೆಗೆ ಅನೇಕ ಕಲಾವಿದರಿಗೆ ಗೊತ್ತಿಲ್ಲ ಇದು. ಯಾವ ದೊಡ್ಡ ದೊಡ್ಡ ಕಲಾವಿದರಿಗೆ ನಾನು ಇದನ್ನು ಹೇಳಿದೆ, ಈ ರೀತಿಯಲ್ಲಿ ನೋಡಿದೆ ನಾನು ಅಂತ, ಅವರಿಗೆ ಗೊತ್ತಿಲ್ಲ ಅದು ಅಂಥದ್ದು. ಅದನ್ನು ಒಂದು ರೀಕನ್ಸ್ಟ್ರಕ್ಟ್ ಮಾಡುವಂತ ನಾನು ಹೇಳಿ ಮಂಗಳೂರು ಪುರಭವನದಲ್ಲಿ ಶಾಸ್ತ್ರಿಗಳ ಶತಮಾನೋತ್ಸವ ಅವರಿಗೆ ಇವರಿಗೆಲ್ಲ ಹೇಳ, ಅವರ ಸ್ನೇಹಿತರಲ್ಲ ನನಗೆ, ಅವ್ರು ಹೇಳಿದೆ ಹೇಗೆ ಮಾಡಿದೊಂದು ಇದೊಂದು ದೃಶ್ಯ ಮಾಡಿ. ಅದನ್ನು ಒಬ್ಬ ಹಾಸ್ಯಗಾರನ್ನು ನಾಶ ಮಾಡಿ ಆಗಿದೆ. ಏನಂದ್ರೆ ದತ್ತಾತ್ರೇಯ ಮಾಡ್ಲಿಕ್ಕೆ ಹೋಗಿ ಅಲ್ಲಿರುವ ಎಲ್ಲಾ ಪಕಡಿಯನ್ನು ಇವ ಭುಜಕ್ಕೆ ಒಂದು ಮೇಲೆ ಕಟ್ಟಿದ, ಈ ಭುಜಕ್ಕೆಲ್ಲ ಕಟ್ಟಿದ, ಅಲ್ಲಿ ಪಕಡಿ ಇಲ್ಲ. ಮತ್ತೆ ತುರಾಯಿ ಇಟ್ಕೊಂಡು ಮಗುವಿನಂತಂದ್ರೆ ಮಾಡಿ ಒಂದು ಬಟ್ಟೆ ಹಾಕೊಂಡು ತಂದ್ರು. ಎಂಥದ್ದು ಮಾಡಿ ಅದರ ಅಂದ್ರೆ ಈಗ ಹೇಳಿದ ಹಾಗೆ ಕೇಳಬೇಕು, ಮಾಡ್ಲಿಕ್ಕೆ ಗೊತ್ತಿಲ್ಲ ಇವರಿಗೆ. ಸರಿ, ಹೇಳಿದ ಹಾಗೆ ಮಾಡ್ಬೇಕಲ್ಲ, ಅದೂ ಮಾಡಲಿಲ್ಲ. ಮಾಡಿ ಎಂಥದೂ ಮಾಡಿ ಅದು ಕೈಯೆಲ್ಲ ಕಾಣ್ತಾ ಇತ್ತು ಬರುವಾಗ. ನೋಡಿ, ಇಂಥ ಹೇಸಿಗೆ ಆಗ್ತಿರ್ಲಿಲ್ಲ ಹಳೆ ಕಾಲದಲ್ಲಿ. ಅವರು ಬಡ ಮೇಳ ಇರ್ಬೋದು, ಆದರೆ ತೋರಿಸ್ಬೇಕಾದನ್ನು ನ್ಯಾಯ ರೀತಿಯಲ್ಲಿ ಅದನ್ನು ತೋರಿಸ್ತಾ ಇದ್ರು. ಅದು ಆ ನಿಷ್ಠೆ ಉಂಟಲ್ಲ, ಕಲಾವಿದನಿಗೆ ಇಂಥ ನಿಷ್ಠೆ ಉಂಟಲ್ಲ, ಅದು ಬಹಳ ಮುಖ್ಯ. ಪರಂಪರೆ ಅಂತ ಹೇಳುವಂತಕ್ಕೆ ನಾವು ಒಂದು ಚೌಕಟ್ಟನ್ನು ಪಟ್ಟಾಗಿ ಹಿಡಿದಿದ್ರೆ, ಅದರಿಂದ ಕದಲಬಾರದು ಅನ್ನುವಂಥ ನಿಷ್ಠೆ ಇಲ್ಲದೇ ಇದ್ರೆ ಇವತ್ತಿನ ಹಾಗೆ ನಾಳೆ ಇಲ್ಲ, ನಾಳೆ ಇದ್ದಾಗ ಇನ್ನೊಂದಿಲ್ಲ. ಹೀಗೆ ಜಾರಿ 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 ಎಂಥದೋ ಒಂದು ವಿನಾಯಕ ಹೋಗಿ ಮರಕಟ್ಟ ಆಗ್ತಾನೆ. ಅಂತ ಸ್ಥಿತಿ ತಂದು ನಿಲ್ಲಿಸಿದ್ದಾರೆ. ಈ ಎಲ್ಲ ನೋಡಿ, ಈ ನೆನಪು ಈಗ ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ, ಏನಿದೆ ಅಂತ ಹೇಳಿದ್ರೆ ಆ ನೆನಪಿನ ವಿಷಯದಲ್ಲಿ ಇರೋದು. ನಿಮ್ಗೆ ಯಾಕೆ ನೆನಪಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ನೆನಪಾಗುವ ರೀತಿಯಲ್ಲಿ ಯಾವುದು ಮಾಡೋದಿಲ್ಲ ನೀವು, ಆಯ್ತಲ್ಲ. ಮತ್ತೆ ಹೇಸಿಗೆ ಬರುವ ರೀತಿಯಲ್ಲಿ ಬಾಯಿಗೆ ಬಂದು ಮಾತಾಡ್ತಾ ಇದ್ರೆ, ಮುಖ್ಯವಾಗಿ ಅದು ಆ ಅಭಿನಯದ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಸಂಬಂಧ ಪರಸ್ಪರ ಈ ಎರಡು ಪಾತ್ರಗಳಲ್ಲಿ ಮಾತಾಡ್ತಾ ಇದ್ರೆ ಅವನಿಗೆ ಇವೇನಾಗಬೇಕು, ಇವ ಅವನಿಗೆ ಏನಾಗಬೇಕು ಗೊತ್ತಾಗೋದು ನಮಗೆ. ಅಂದ್ರೆ ಆ ರೀತಿಯಲ್ಲಿ ಪಾತ್ರ ಸಂಬಂಧವನ್ನು ಕಳ್ಕೊಂಡು ಹಾಕಿದ್ದಾರೆ. ಬಾಯಿ ಬಂದ ಮಾತಾಡ್ತಾ ಇರೋದು. ಬಾಯಿ ಬಂದ ಯಾಕೆ ಹೇಳು ಅಂತ ಹೇಳಿದ್ರೆ, ಅಲ್ಲದ ರೀತಿಯಲ್ಲಿ ಹೇಳ್ತಾರೆ ಅಂತ ಅರ್ಥ. ನಾವಲ್ಲಿ ಕೂತ್ಕೊಂಡು ಕೇಳೋದಂತಕ್ಕೆ, ಅಲ್ಲಿ ಬಂದು ನೋಡಿ ನಿಮ್ಗೆ ಬಾಯಿ ಬಂದ ಹೇಳೋದನ್ನು ಕೇಳಲಿಕ್ಕೆ ಇರೋದು ನಮಗೆ ಕೆಲಸ ಇಲ್ವಾ? ಅಂದ್ರೆ ಆ ಸ್ಥಿತಿ, ಅಂತ ಸ್ಥಿತಿ ನಾನು ನೋಡಿದ ಆಟಗಳಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಆ ಕಾಲದ ವಿಶೇಷ ಹೆಸರಿದ್ದ ಕಲಾವಿದರಿದ್ರು ಅದರಲ್ಲಿ. ಮಂಜಿ ತಿಮ್ಮಪ್ಪ ಅವರದ್ದೇ ಕಾರ್ತಿವೀರ್ಯಾರ್ಜುನ ನೋಡಿ. ಕಾರ್ತಿವೀರ್ಯಾರ್ಜುನ ಇವರು ಈಗ ಒಡ್ಡೋಲಗದ ಪದ ಕೂಡ ಇಲ್ಲ. ಅಲ್ಲಿ 2 ಒಡ್ಡೋಲಗ ಪದ ಆ ದಿವಸ. ಯಾವುದು ಕಾರ್ತಿವೀರ್ಯಾರ್ಜುನ ಕಾಳಗ ಆಟಕ್ಕೆ 2 ಒಡ್ಡೋಲಗ. ಒಂದು ಮೊದಲನೇ ಕೃತವೀರ್ಯನ ಒಡ್ಡೋಲಗ, ಆಮೇಲೆ ಕಾರ್ತಿವೀರ್ಯನಿಗೆ ಪ್ರತ್ಯೇಕ ಒಡ್ಡೋಲಗ ಇತ್ತು. ಏಸಮಾತವೇ ಪದ ಹೇಳ್ತಾರೆ ಅದಕ್ಕೆ. ಅದನ್ನು ನನಗೆ ಬಲಿಪುರ ಹೇಳಿದ್ದು. ಆಗ ಆ ಪ್ರಾಯದಲ್ಲಿ ನನಗೆ ಆ ಪದ್ಯ ಯಾವುದು ಇದು ಅದೆಲ್ಲ ವಿವರ ಗೊತ್ತಿರಲಿಲ್ಲ. ಆದರೆ ಬಲಿಪುರ ಹೇಳಿದ್ರು, ಅಲ್ಲಿ ಏಸಮಾತವೇ ಅನ್ನೋದನ್ನು ಇಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆಮೇಲೆ ಮೊದಲು ಓ ದೇವ ದೇವ ಉಂಟಲ್ಲ, ಅದೊಂದು ಒಡ್ಡೋಲ ಪದ. ಆಗ ನಾವು ಹೊಸದಾಗಿ ನೋಡೋದು ಆ ತಿಟ್ಟನ್ನು. ಅದುವರೆ ತೆಂಗು ತಿಟ್ಟನ್ನು ನೋಡಿದ್ದೇ ಇಲ್ಲ, ನಮಗೆ ಬಡವ ತಿಟ್ಟನ್ನೇ ನೋಡಿದ್ದೆ. ಅದೊಂದು ಬೇರೆ ರೀತಿಯಲ್ಲಿ ಕಂಡಿತ್ತು ನಮಗೆ. ಆಮೇಲೆ ಕಾರ್ತಿವೀರ್ಯ ಇವ್ರದ್ದು ಯಾರು, ಕುಂಬಳೆ ತಿಮ್ಮಪ್ಪ, ಅಂದರೆ ಅವರೇ ಪಂಜಿ ತಿಮ್ಮಪ್ಪ, ಭಾಳ ಪ್ರಸಿದ್ಧ ಅವರು. ಅಂದರೆ ವರಾಹ ಅವತಾರದ ಆ ವೇಷದಲ್ಲಿ ಭಾಳ ಪ್ರಸಿದ್ಧಿ ಇತ್ತು ಅವರಿಗೆ. ಆಮೇಲೆ ಕಾಸರಗೋಡು ಸುಬ್ಬಯ್ಯ ಶೆಟ್ಟಿ ಅವ್ರದ್ದು ರಾವಣ
ಅವರು ಅದು ಆಮೇಲೆ ನಾನು ಹಾಸ್ಯಗಾರರ ಹತ್ರ ಅದೆಲ್ಲ ಕೇಳಿದಾಗ ಅವ್ರ ಹೆಸರುಗಳು ಇಂಥವ್ರು ಇಂಥದ್ದು ಮಾಡಿದ್ದು, ಇಂಥವ್ರು ಇಂಥ ಮಾಡಿ ಎಲ್ಲ ನೆನ್ಪುಂಟು ಅವರಿಗೆ. ಅವರು ಯಜಮಾನ ಅಲ್ಲ ಮತ್ತು ಸ್ವತಃ ಹಾಸ್ಯಗಾರ, ಅವರು ಮೇಳದ ಹಾಸ್ಯಗಾರ. ಹಾಗೆ ಆಮೇಲೆ ಮತ್ತೆ ಹೆಚ್ಚಿನ ಕಲಾವಿದರು ಗೊತ್ತಿಲ್ಲ. ಆ ಗೋವಿಂದೂರಿನ ಆಟದ ನಂತರ ಅಂದರೆ ಕಾರ್ತಿವೀರ್ಯಾರ್ಜುನ ನಂತರ ಮರು ದಿವಸ ಸ್ವಲ್ಪ ಈಚೆಗೆ ಹತ್ತಿರದಲ್ಲೇ ನೀರೇಬೈಲೂರಿನಲ್ಲೇ ಈಗಿನ ಹೈಸ್ಕೂಲ್ ಉಂಟು ನೋಡಿ, ಆ ಹೈಸ್ಕೂಲ್ನ ಎದುರಿನಲ್ಲಿ ಆಗ ಖಾಲಿ ಇತ್ತು, ಹೈಸ್ಕೂಲ್ ಇರಲಿಲ್ಲ, ಒಂದು ದಿಬ್ಬದ ಹಾಗೆ ಇದ್ದ ಜಾಗ. ಇದು ರೋಡ್ ಸೈಡ್ನಲ್ಲಿ ಅವರು ರಂಗಸ್ಥಳ ಹಾಕಿದ್ದಾರೆ. ಅಲ್ಲಿ ಅತಿಕಾಯ ಇಂದ್ರಾಯಿತು ಮೈರಾವಣ ಕಾಳಗ ಆಡಿದೆ. ಅಲ್ಲಿ ಅತಿಕಾಯನ ಒಂದು ಆ ವೀರಾವೇಶದ ವೀರಭಕ್ತಿ ಉಂಟಲ್ಲ, ಅದು ನಮಗೆ ತುಂಬ ಇಂಪ್ರೆಸ್ ಮಾಡಿತು. ಆಮೇಲೆ ಅಲ್ಲಿ ನೋಡಿದ ಆಟದಲ್ಲಿ ರಾವಣನ ಅದೇ ಸುಬ್ಬಯ್ಯ ಶೆಟ್ಟರು ಅಂತ ಹೇಳಿದ್ರಲ್ಲ ನಾನು, ಹೆಸರುವಾಸಿ ಅವರು ಶೇಣಿಯವರು ಅವ್ರ ಬಗ್ಗೆ ಹೇಳ್ತಾರೆ. ಕಾಸರಗೋಡು ಸುಬ್ಬಯ್ಯ ಶೆಟ್ಟರು ಚೌಕಿಲಿದ್ದರೆ ನಾನು ರಾವಣ ಮಾಡಬೇಕಾದವನಲ್ಲ, ಆ ಮಾತುಗಾರಿಕೆಯಿಂದ ಅದು ಅವರೇ ಮಾಡಬೇಕಾದ್ದು, ಆ ರೀತಿಯಲ್ಲಿ ಒಳ್ಳೆ ಮಾತುಗಾರಿಕೆ ಇತ್ತು ಅಂತ ಹೇಳಿದ್ರು ಅವರು. ಆ ವೇಷವನ್ನು ನೋಡಿದ ಒಂದು ಭಾಗ್ಯ ನನ್ನ ಪಾಲಿಗೆ ಬಂತ ಇದರಲ್ಲಿ. ಎರಡನೇದು, ಅಲ್ಲಿ ಈಗೆಲ್ಲ ಕಟ್ ಮಾಡಿ ಕಥೆಯನ್ನು ತಗೊಂಡು ಹೋಗೋದು. ಮುಂಚೆ ಹಾಗಿಲ್ಲ. ಆ ಇಡೀ ಪ್ರಸಂಗ ಕೆಲವು ಪದ್ಯಗಳನ್ನು ಬಿಡ್ತಿದ್ರೆ ಹೊರತು ಸನ್ನಿವೇಶನ ಬಿಡ್ತಾ ಇರಲಿಲ್ಲ. ರಾವಣ ಈ ಅತಿಕಾಯ ಸತ್ತು ಕೂಡಲೇ ಅವನ ಖಾಲಿ ರಥವನ್ನು ತರಲಿಕ್ಕೆ ಹೊಂಟಿದ್ದ ಸಾರಥಿ. ಆಮೇಲೆ ಅಲ್ಲಿ ರಾವಣ ದುಃಖಿಸುವ, ಅಲ್ಲಿ ರಾವಣ ಬರುವಾಗ ಆ ತಟ್ಟಿ ವೇಷದಲ್ಲಿ ತಟ್ಟಿಯನ್ನು ತೆಗೆದು ಅಲ್ಲಿ ಒಂದು ಬಟ್ಟೆ, ಕೆಂಪು ಬಟ್ಟೆ ಹೀಗೆ ಕಟ್ಕೊಂಡು ಇಲ್ಲಿ ಬಿಟ್ಕೊಂಡು ಬರ್ತಾ ಇದ್ದ. ಅದನ್ನು ನೋಡಿದೆ ನಾವು. ಇದೆಲ್ಲ ಇತ್ತು, ಯಾವುದು ಕರ್ಣಪತ್ರ ಹಾಗೆ ಇದೆ, ಓಲೆ ಇದು ಕಿವಿ ಓಲೆ ಅಂತ ಹೇಳೋದಕ್ಕೆ, ಕಿವಿ ಓಲೆ ಹಾಗೆ ಇತ್ತು ನೋಡಿ. ಅದೆಲ್ಲ ಈಗ ಹೊರಟೇ ಹೋಯ್ತು, ಆ ರೀತಿ ಹೊರಟೋಯ್ತು. ಅಂದ್ರೆ ಇವರಿಗೆ ಆಟವನ್ನು ಆಟವಾಗಿ ನೋಡ್ಲಿಕ್ಕೆ ಗೊತ್ತಿಲ್ಲ. ಒಂದು ಸಣ್ಣ ಒಂದು ಇದು ಹೇಳಿ, ಅಂದ್ರೆ ಈಗ ನೀವು ವಿವರಿಸಿದ ವಿಚಾರವನ್ನು ನೋಡುವಾಗ ಅದು ಯಾಕೆ ನಮ್ಗೆ ಪರಂಪರೆ ಬೇಕು ಅಂದ್ರೆ, ನೀವೀಗ ಹೇಳಿದ್ರಿ ನೋಡಿ, ಸಣ್ಣಂದಿನಲ್ಲಿ ಒಮ್ಮೆ ಮಲಗಿ ಎದ್ದು ನೋಡುವಾಗ ಅದು ಮತ್ತೆ ವಿಶೇಷವಾಗಿ ನಮಗೆ ಕಾಣಿಸ್ತದೆ ಅನ್ನುವಂಥದ್ದು ಒಂದು. ಅದು ನನಗೆ ಅನುಭವ ಉಂಟು. ನಾನು ಅದನ್ನು ಆಗ ನಮಗೆ ಮತ್ತಷ್ಟು ಕೌತುಕ ಮೂಡಿರುವಂಥದ್ದು ನನ್ನ ಅನುಭವ. ಇನ್ನು ಎರಡನೇದ್ದು, ನಾನು ಈಗ ನಿಮ್ಮ ಮಾತುಗಳನ್ನು ಕೇಳಿ ನಾನು ಅಂದುಕೊಳ್ಳೋದು ನೋಡಿ, ಆಗಿನ ಪ್ರಸಂಗಗಳು ಅತಿಕಾಯ ಇಂದ್ರಜಿತು ಮೈರಾವಣ ಇಂಥದ್ದು, ಅಲ್ಲಿ ಅಂಥ ಪ್ರಸಂಗಗಳನ್ನು ನೋಡಿ ಬೆಳೆದಾಗ ಅದು ನಮ್ಮ ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮಕ್ಕೂ ಈಗ ಅಂಥ ಪ್ರಸಂಗಗಳೇ ಇಲ್ಲ. ನಾವು ಯಾವಾಗಲೂ ಯಾವುದಾದ್ರೂ ಒಂದು ಮಹಾತ್ಮೆ, ಮತ್ತೊಂದು ಇನ್ನೊಂದು, ಇದು ನಮಗೆ ಯಕ್ಷಗಾನದ ಬಗ್ಗೆಗೂ ನಾಲೆಜ್ ಕೊಡೋದಿಲ್ಲ, ಮತ್ತು ಆ ಒಂದು ಏನು ಯಕ್ಷಗಾನದ ಅಲೌಕಿಕ ಆವರಣದ ಪರಿಚಯವನ್ನು ನಮಗೆ ಕೊಡುವುದಿಲ್ಲ ಅಂತ ನಾನು ಹೇಳಿದರೆ ಅದು ಸರಿಯಾ? ಅದು ಖಂಡಿತ. ಯಾಕಂದರೆ ಅದು ನಿಮ್ಮ ಅನುಭವ ಹೇಳ್ತದೆ. ಈಗ ನೀವು ಒಬ್ಬ ಸಣ್ಣ ಪ್ರಾಯದಲ್ಲಿ, ನನ್ನ ಹಾಗೆ ಸಣ್ಣ ಪ್ರಾಯದಿಂದಲೇ ಆಟದ ಸೆಂಟರ್ ಅದು ಕಟೀಲು ಅಂತ ಹೇಳಿದ್ರೆ, ಆ ಆಟವನ್ನು ನೋಡ್ಕೊಂಡೇ ಬೆಳ್ಕೊಂಡು ಬಂದವರು ನಿಮಗೆ ಇವತ್ತು ಬಹುಶಃ ಆ ಸಣ್ಣ ಪ್ರಾಯದಲ್ಲಿ ನೋಡಿದ ಇಂಪ್ರೆಷನ್ ಉಂಟಲ್ಲ, ಅದರಷ್ಟು ಗಾಢವಾದ ಒಂದು ಪರಿಣಾಮ ಇವತ್ತಿನ ಆಟದಲ್ಲಿ ಸಿಗ್ತದ? ಇಲ್ಲ, ಸಿಗುದಿಲ್ಲ. ಕಾರಣ ಏನಂತ ಹೇಳಿದ್ರೆ ಇದರಲ್ಲಿ ಮಾಡಿರುವಂತ, ಅಂದ್ರೆ ಕೇವಲ ನನಗೆ ಮಾತ್ರ ಅಲ್ಲ, ಈಗಿನ ಸಣ್ಣ ಮಕ್ಕಳಿಗೂ ಕೂಡ ನಾವು ಆಗ ಸಣ್ಣವರಿದ್ದಾಗ ಅದು ನಮ್ಮ ಮೇಲೆ ಮಾಡಿದ ಪರಿಣಾಮವನ್ನು ಈಗಿನ ಯಕ್ಷಗಾನಗಳು ಈಗಿನ ಮಕ್ಕಳ ಮೇಲೂ ಮಾಡ್ತಾ ಇಲ್ಲ. ಹೌದು. ಒಂದನೇದು, ಇವತ್ತಿನ ಸೆಟ್ಟಿಂಗ್ಸ್ ಬೇರೆ ಆಗಿದೆ. ಇವತ್ತು ಮೊಬೈಲ್ ಇಲ್ಲದಂತ ಮಕ್ಕಳಿಲ್ಲ. ಅದರಲ್ಲಿ ಬೇಕಾದ್ದು ಬೇಡದೆಲ್ಲ ನಾನಾ ರೀತಿಯದು ಉಂಟು ನೋಡಿ, ಎಷ್ಟು ನೋಡಿದಷ್ಟು ಮುಗಿಯುವುದಿಲ್ಲ. ಹಾಗಾಗಿ ಅವರ ಮನೋರಂಜನೆಯ ರೀತಿ ಬದಲಾವಣೆ ಆಗಿದೆ. ನಮ್ಮ ಕಾಲಕ್ಕೆ ನಾನು ಹೇಳಿದೆ, ಪೌರಾಣಿಕ ಪರಿವೇಶ ನಮ್ಮ ಮನೆಯಲ್ಲೇ ಇತ್ತು. ಆಮೇಲೆ ನೋಡಿ, ಇದನ್ನು ನಾನು ಮತ್ತೆ ಹೇಳ್ತೇನೆ ಆ ವಿಷಯದಲ್ಲಿ, ಇನ್ನೆಂತ ಮಾಡಿ. ಆ ಹೊತ್ತಿನಲ್ಲಿ ಅಂದ್ರೆ ಈ ಕಾರ್ತಿವೀರ್ಯಾರ್ಜುನ ಕಾಳಗ ಆಡಿದಂಥ ಮೂಲ್ಕಿ ಮೇಳ, ಅದೇ ಮೇಳ ನೆಕ್ಸ್ಟ್ ಮರುದಿವಸ ಆಡಿದ್ದು ಯಾವುದನ್ನು ಅತಿಕಾಯ ಐತಿ, ಅದನ್ನು ನಾನು ಪೂರ್ತಿ ಮಾಡ್ತೇನೆ. ಹೌದೌದು. ಅಲ್ಲಿ ಧಾನ್ಯ ಮಾಲಿನ್ಯ ಬಂದು ಅಳೋದು, ಅಷ್ಟೊತ್ತಿ ರಾವಣ ನಾನು ಹೇಳೋದಿಲ್ಲ ಆ ರೂಪದಲ್ಲಿ ಬಂದು ಮಾತಾಡುವಂಥದ್ದು.
ಅಲ್ಲಿ ಆ ದುಃಖ ಎಲ್ಲ ಉಂಟಲ್ಲ ಬಹಳ ಪರಿಣಾಮ ಮಾಡ್ತಿತ್ತು. ಅದು ಇವತ್ತಿಗೂ ನೆನಪಿದೆ ಆ ಸನ್ನಿವೇಶ. ಆ ರೀತಿಯ ಒಂದು ಪರಿಣಾಮಕಾರಿಯಾದಂತಹ ಒಂದು ಅಭಿನಯ ಮತ್ತು ನಮ್ಮನ್ನು ಆ ಲೋಕಕ್ಕೆ ತಗೊಂಡು ಹೋಗುವಂಥ ಯೋಗ್ಯತೆ, ಅದು ಎರಡು ಬಹಳ ವಿಶೇಷ. ಅದು ಆಮೇಲೆ ಮತ್ತೆ ಅದು ಮುಂದಿರುತ್ತೆ. ಮತ್ತು ಸ್ವಲ್ಪ ಹೊತ್ತಿನಲ್ಲಿ ನಾವು ತಂದೆಯವರು ಎಬ್ಸಿದ್ರಲ್ಲಿಂದ ಅಂದರೆ ಅವರಿಗೆ ಮರು ದಿವಸ ಕೆಲಸ ಆಗಬೇಕಲ್ಲ. ಅಂದರೆ ಸುಮಾರು ರಾತ್ರಿ 3 ಗಂಟೆ ಹೊತ್ತಿನವರೆಗೆಲ್ಲ ನಾವು ಆಟ ನೋಡಿದ್ದೇವೆ. ಅಲ್ಲಿ ಹೇಳಬೇಕಾದ್ದು ಒಂದು ಹನುಮಂತನ ವೇಷ ನಾನು ನೋಡಿದ ಕಾಲದಲ್ಲಿ ಅದು ಹಳೆಯ ರೀತಿಯ ಹನುಮಂತನ ವೇಷ ಆಗಿತ್ತು. ಅದು ನಮಗೆ ತುಂಬ ಇಷ್ಟ ಆಗಿತ್ತು, ಬಹಳ ಇಷ್ಟ. ಹನುಮಂತನ ನೋಡೋದು ಭಾರಿ ಖುಷಿ ನಮಗೆ. ಇನ್ನೊಂದು ಹನುಮಂತನ ಈ ಬೇರೆ ಆಭರಣಗಳೆಲ್ಲ ಮಣಿಸರಕ್ಕಿದ್ದಾಗಿದೆ, ಕಿರೀಟವನ್ನು ಮಾತ್ರ ಹಳೆಯ ರೀತಿಯಲ್ಲಿ ಅದು ಕಥೆಗಳಿಗೆ ತುಂಬ ಹತ್ತಿರದ ರೀತಿಯಲ್ಲಿ ಇತ್ತದು ಆ ಕಿರೀಟ. ಅಲ್ಲಿಯೂ ಈಗ ಬದಲಾವಣೆ ಮಾಡಿದ್ದಾರೆ. ಈಗ ಕಥೆಗಳಿಯಲ್ಲೂ ಕೂಡ ಕಿರೀಟವನ್ನು ಬದಲಾವಣೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ ನನಗೆ. ಹಿಂದೆ ತೆಂಕುತಿಟ್ಟು ಮತ್ತು ಬಡವುತಿಟ್ಟಿಗೆ ಮತ್ತು ಈ ಬಣ್ಣದ ಕಿರೀಟ ಉಂಟಲ್ಲ, ಅದು ಕಥೆಕಳಿ ಹಾಗೆ ಸುಮಾರು ಹೆಚ್ಚು ಕಡಿಮೆ. ಬಡಗುತಿಟ್ಟಿನ ರೀತಿ ಬೇರೆ, ಸ್ವಲ್ಪ ಸ್ಪಷ್ಟ ವ್ಯತ್ಯಾಸ ಕಾಣುತ್ತೆ. ಇನ್ನೊಂದು ಆ ಮಡಿ ಸರಕು ನಮಗೆ ಮರುದಿವಸ ಹೋಗಿ ಆ ರಂಗಸ್ಥಳದ ಸುತ್ತ ಈ ಮಣಿ ಚೆಲ್ತದೆ, ಅಂದರೆ ಒಡೆದು ಬೀಳ್ತದೆ. ಆ ಮಣಿಯನ್ನು ಹೆಕ್ಕುವುದಾದ್ರೆ ಅದರಲ್ಲಿ ಒಳ್ಳೆ ಮಣಿ ಕೂಡ ಸಿಗ್ತದೆ, ಕೆಲವು ಒಡೆಯದ ಮಣಿ ಕೂಡ ಸಿಗ್ತದೆ. ಅದನ್ನು ಸಂಗ್ರಹಿಸಿದ್ದೆಲ್ಲ ಇತ್ತು ನಮಗೆ. ಅಂತೂ ಆ ಕಾಲದಲ್ಲಿ ಹಳೆಯ ರೀತಿಯ ಮರದ ಕಿರೀಟಗಳು, ಆಭರಣ ಇತ್ಯಾದಿ ಉಂಟಲ್ಲ, ಅದಕ್ಕೆ ಬೆಗಡೆ ತಾಗಿಸಿ ಆಗುವಂತಹ ಚಂದ ಉಂಟಲ್ಲ, ಅದು ಹೊರಟೋಗಿದೆ. ಆಗ ಅದಕ್ಕೆ ಸರಿಯಾಗಿ ಪೆಟ್ರೋಮಿಕ್ಸ್ ಬಂದಲ್ಲ, ಅಲ್ಲಿ ಮಿರಿ 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 ಕಾಣ್ತಿತ್ತದು. ಯಾರೂ ಆಕ್ಷೇಪ ಮಾಡಲಿಲ್ಲ ಅಂತ ಹೇಳಿದ್ರೆ ಅದರ ಪ್ರಧಾನ ವ್ಯಕ್ತಿಗಳೇ ಅದರ ಪ್ರೋತ್ಸಾಹಕರು. ಯಾರು ಕೂಡಲೇ ಸುಬ್ರಾಯ ಶಾನ್ಭಾಗ್ರೆ ಈ ಗುಂಡದವರನ್ನು ಮಾಡಿಸಿದಂತೂ ಮತ್ತೆ ನನಗೆ ಗೊತ್ತಾಯ್ತು, ಅವರೇ ಅದಕ್ಕೆ ಪ್ರೋತ್ಸಾಹ ಮಾಡಿದವರು. ಅಂತೂ ಅದು ಇಡೀ ಬೇರೆ ಆಯಿತು. ಆಮೇಲೆ ಕಾರಂತರ ಚಾಟಿ ಏಟಿನ ಮೂಲಕವೇ ತೆಂಗುತಿಟ್ಟಿನಲ್ಲಿ ಮರಳಿ ಮರದ ಸಾಮಾನು ಬಂದದ್ದು. ಅದು ನಮ್ಮ ಕಣ್ಣೆದುರಿನಲ್ಲೇ ನನ್ನ ಮುಂದೆ ನಾವು ಯಕ್ಷಗಾನ, ನಾನು ಉದಯವಾಣಿ ಸೇರಿದ ಮೇಲೆ, ಅದು 71ಕ್ಕೆ ಉದಯವಾಣಿ ಸೇರಿದೆ ನಾನು. ಆ ವರ್ಷವೇ ಇಲ್ಲಿ ಯಕ್ಷಗಾನ ಕೇಂದ್ರ ಸ್ಥಾಪನೆ. ಮತ್ತು ನಾವು ಪತ್ರಿಕೆಯಲ್ಲೂ ಕೂಡ ಕಾರಂತರ ಯಕ್ಷಗಾನ ರಿವೈವಲ್ನ ಕೆಲಸಕ್ಕೆ ತುಂಬ ಪ್ರಚಾರ ಕೊಟ್ಟಿದ್ದೇವೆ ನಾವು ಆ ಕಾಲದ. ಅದರಿಂದಾಗಿ ಇದು ಸೂರ್ಯ ಹೋಗ್ತದೆ ಯಕ್ಷಗಾನದ ವಿಷಯ ಅಂತ ಹೇಳಿದ ಕೂಡಲೇ ಆಚಿಂದ ಧರ್ಮಸ್ಥಳ ಹೆಗಡೆ ಅವರು, ವೀರೇಂದ್ರ ಹೆಗಡೆ ಅವರು ತುಂಬ ಹಣ ಹೂಡಿ ಇಡೀ ಸೆಟ್ಟನ್ನೇ ಬೇರೆ ಮರದ ಸಾಮಾನು ಮಾಡಿದರು. ಅದು ವಿಷಯ ಗೊತ್ತಾದ ಕೂಡಲೇ ಕೊರಗ ಶೆಟ್ಟರು, ನಮ್ಮ ವಿಠಲ ಶೆಟ್ಟರು ತುಂಬ ಪ್ರಯೋಗ ಮಾಡಿದ್ದಾರೆ. ಯಾವುದು ಒಂದು ಕಡೆಯಲ್ಲಿ ನಿಂತ್ಕೊಂಡು ಒಂದೇ ಥಿಯೇಟರ್ ಥರ ಮಾಡಿ ಮಂಗಳೂರಿನಲ್ಲಿ ಬಹಳ ಹೆಸರು ಮಾಡಿದೆ. ಎಲ್ಲ ಪೌರಾಣಿಕ ಪ್ರಸಂಗಗಳನ್ನೇ ಆಧುನಿಕ ರೀತಿಯಲ್ಲಿ ಅವರು ಆಡಿಸ್ತಾರೆ. ಆದರೆ ವೇಷಭೂಷಣಗಳನ್ನೆಲ್ಲ ಅವರು ಮರಳಿ ಈಗ ಇರುವ ರೀತಿಗೆ ತಂದರು ಅವರು. ಇದರಲ್ಲೂ ಕೂಡ ತುಂಬ ಆ ಇಂಟರ್ಪೊಲೇಷನ್ ತುಂಬ ಹೋಗಿದೆ. ಅದು ನಾವು ಮತ್ತೆ ವೇಷಭೂಷಣ ಸಂದರ್ಭದಲ್ಲಿ ಹೇಳೋದು. ಹೀಗೆ ಇಂಥ ಒಂದು ಅದ್ಭುತವಾದ ತ್ರೇತಾಯುಗದ ಅಥವಾ ದ್ವಾಪರ ಯುಗದ ಒಂದು ಪರಿವೇಶವನ್ನು ಸೃಷ್ಟಿ ಮಾಡುವ ಯೋಗ್ಯತೆ ಯಕ್ಷಗಾನದಲ್ಲಿ ಇದ್ದದ್ರಿಂದಲೇ ಯುವತಿ ಕೂಡ ಅದನ್ನು ನೆನಪು ಮಾಡಿಕೊಂಡು ಇದು ಹೀಗೆ ಅಂತ ಹೇಳಿ ಸಾಧ್ಯ ಆಗ್ತಾ ಇದೆ. ಅದನ್ನು ಯಕ್ಷಗಾನದಲ್ಲಿ ಕಳ್ಕೊಂಡ್ರು ಅನ್ನೋದು ನಿಜವಾಗಿ ವಿಷಾದ ಪಡಬೇಕಾದಂಥ ವಿಷಯ. ಮುಂಚೆ ಒಂದು ಮೇಳ ಒಂದು ಊರಿಗೆ ಬಂದರೆ ಒಂದೊಂದೇ ಆಟ ಆಗಿ ಹೋಗೋದಿಲ್ಲ, 3 ದಿವಸದ ಆಟ ಸರಣಿಯಾಗಿ. ಮೊದಲನೇ ದಿವಸ ಅವರ ವಿಶೇಷ ಆಕರ್ಷಣೆ ಅವರ ಮೇಳದ ಪೌರಾಣಿಕ ಪ್ರಸಂಗ, 2ನೇ ದಿವಸ ಇನ್ನೊಂದು ಅದಕ್ಕಿಂತಲೂ ಉತ್ತಮವಾದ ಅವರ ಪ್ರದರ್ಶನ ಯಾವುದೋ ಅಂಥ ಪ್ರಸಂಗ, ಕೊನೆಯ ದಿವಸ ದೇವಿ ಮಹಾತ್ಮೆ. ಹೀಗೆ ಇತ್ತು. ಅದಕ್ಕೆ ಬಹಳ ವಿಶೇಷ ಆಕರ್ಷಣೆ. ದೇವಿ ಮಹಾತ್ಮೆ ಅಂದರೆ ಬಹಳ ದೊಡ್ಡ, ಆ ಕಾಲದಲ್ಲಿ ಜನರಿಗೆ ಒಂದು ಆಕರ್ಷಣೆ, ಯಾಕೋ ನನಗೆ ಗೊತ್ತಿಲ್ಲ. ಈಗ ದೇವಿ ಮಹಾತ್ಮೆಯಲ್ಲಿ ಬರೋದು, ಯುದ್ಧ ಮಾಡೋದು, ಸಾಯೋದು, ಹೋಗೋದು ಅಷ್ಟೇ ಹೊರತು
ಅಲ್ಲಿ ಒಂದನೇದು ಏನಂದ್ರೆ ಆ ದೇವಿಯ ಮೇಲೆ ಇರುವಂತಹ ಒಂದು ಭಕ್ತಿ, ಅದಕ್ಕೋಸ್ಕರ. ಆಮೇಲೆ ಬೇರೆ ಬೇರೆ ವೇಷಗಳು ಉಂಟಲ್ಲ, ತುಂಬಾ ವೇಷಗಳು ಬರ್ತವೆ, ಖಳ ಪಾತ್ರಗಳು, ಆಮೇಲೆ ಪದ್ಯಗಳು, ಅಲ್ಲಿ ಬೇರೆ ಬೇರೆ ರೀತಿಯ ಒಳ್ಳೆ ಪದ್ಯ ಎಲ್ಲ ಇದೆಯಲ್ಲ, ಅಲ್ಲಿ ಜನರಿಗೆ ಆಕರ್ಷಣೆ ಆಗ್ತಾ ಇತ್ತು. ಆ ದಿವಸ ಆ ಆಟ, ಆ 2-3 ಆಟ 2 ದಿವಸ ಹೋದ ನೆನಪು ನನಗೆ ಕಾಣ್ತದೆ. ಮೊದಲನೇ ದಿವಸ ರಾಮಾಯಣ ಪ್ರಸಂಗ, ಕೊನೆಯದು ದೇವಿ ಮಹಾತ್ಮೆ. ದೇವಿ ಮಹಾತ್ಮೆ ಕೂಡ ಆ ಮಾಲಿನಿಗೆ ಶಾಪ ಕೊಡೋದು ಇದೆಲ್ಲ ಈಗಲೂ ನೆನಪಿದೆ ನನಗೆ. ಈಗ ನಾವು ಅಲ್ಲಿ ವೇಷ ಬದಲಾವಣೆ ಮಾಡಿದ್ದಾರೆ. ಅಂದರೆ ಕೊರಗಶೆಟ್ರು ಅವರು ಆಧುನೀಕರಣ ಮಾಡಿದ್ರಲ್ಲಿ ಅದುವರೆಗೆ ನೋಡಿದ ಆಟದಲ್ಲಿ ಎತ್ತರಿಸಿ ಅಲ್ಲ, ಸಾಮಾನ್ಯ ನೆಲದಲ್ಲೇ ರಂಗಸ್ಥಳ ಇದ್ದದ್ದು, ಪ್ರತ್ಯೇಕ ಎಲಿವೇಟೆಡ್ ಅಲ್ಲ. ಹೌದು, ಸ್ಟೇಜ್ ಇರಲಿಲ್ಲ. ಇಲ್ಲೇ ಹೀಗೆ ಆಡ್ತಾ ಇದ್ದದ್ದು. ಅಲ್ಲಿ ಮಾತ್ರ ಅವರದ್ದು ಮಾತ್ರ ರಂಗಸ್ಥಳಕ್ಕೆ ಅಲ್ಲಿ ಇದ್ದ ಕಟ್ಟೆಯಲ್ಲಿ ಆಡಿದರೋ ಅಥವಾ ಇಲ್ಲ, ಅವರು ಇದಾಗಿದೆ, ಕೊರಗಶೆಟ್ರು ಒಂದು ಪ್ಲಾಟ್ಫಾರ್ಮ್ ಥರ ಮಾಡಿಕೊಂಡ್ರು, ಅವರು ಬಂದು ಆಡುವಂಥದ್ದು. ಅಲ್ಲಿ ನಾನು ಕಂಡದ್ದೇನೆಂದರೆ, ಒಂದು ಆ ಮಣೆ ಸರಕಿದೆ, ಅದರಲ್ಲಿ ವಿಭೀಷಣನ ದೊಡ್ಡ ಪಕಡಿ ಉಂಟಲ್ಲ, ಅದು ನಮ್ಮ ದೇವಸ್ಥಾನದ ದೇವರ ಹೊರಗೆ ಉತ್ಸವ ಮೂರ್ತಿ ಉಂಟಲ್ಲ, ಉತ್ಸವ ಮೂರ್ತಿ ಅಟ್ಟೆ ಕಟ್ಟಿ ಮಾಡೋದಿಲ್ಲ, ಆ ರೀತಿ ಯು ಆಕೃತಿ, ಕೌಚಿ ಹಾಕಿದ ಯು ಆಕೃತಿಯಲ್ಲಿ ಅದನ್ನು ಮಾಡ್ತಾ ಇದ್ರು. ಅದನ್ನೇ ಕಾರಂತರು ನನಗೆ ಇದು ಯಾಕೆ ಹೀಗೆ ಹೇಳ್ತಾರೆ ಅಂತ ಅನಿಸಲಿ. ಅವ್ರು ಹೇಳಿದ್ರು, ಇದು ತಲೆದಿಂಬನ್ನು ತಲೆಗೆ ಕಟ್ಟಿಕೊಂಡು ಬಂದ ವೇಷ ಅಂತ ಗೇಲಿ ಮಾಡಿದರು ಅವರು. ಅದು ಹಾಗೆ, ಅದು ತಲೆದಿಂಬನ ಹಾಗೆ ಉಂಟು. ಅದು ನಿಜವಾಗಿ ಆದರೆ ತಲೆದಿಂಬು ನೇರಕ್ಕೆ ಹೀಗೆ ತಲೆ ಮೇಲೆ ಹೀಗೆ ಇಟ್ಟರೆ ಹೇಗೆ ಆಗ್ತದೋ ಆ ಆಕೃತಿಯಲ್ಲಿ, ಹೀಗೆ ಯು ಆಕೃತಿಯಲ್ಲಿ ಬರ್ತಾ ಇದ್ದದು. ಅಂದರೆ ಇಲ್ಲಿ ಬಡಗತಿಟ್ಟಿನಲ್ಲಿ ಕ್ಯಾದಿಗೆ ಮುಂದೆ ಐತಲ್ಲ, ಅಂದರೆ ಮುಂಡಾಸು, ಆ ಮುಂಡಾಸು ಹೇಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿರೋರು. ದಿವಸ ಕಟ್ಟಬೇಕಲ್ವಾ, ಅದಕ್ಕೆ ರಟ್ಟಿನಿಂದ ಮಾಡುವಾಗ ಅವನ ತಲೆಗೆ ಓದಿದೆ ಇದರದ ಈ ಎಲೆಯ ಆಕೃತಿಯನ್ನು ತೆಗೆದು ಅವ್ರು ಹೇಳಿದಾಗೆ ತಲೆದಿಂಬಿನ ಆಕೃತಿ ಮಾಡಿದರು. ಅದು ನೋಡಿದ ನೆನಪು ಈಗಲೂ ಇದೆ ನನಗೆ. ಆಯಿತು. ಆಮೇಲೆ ಬೇರೆ ಪಕಡಿ ಆಮೇಲೆ ಪಕಡಿ ಸಣ್ಣ ಮಾಡಿದರು. ಆಗ ನನಗೆ ಮೊದಲನೇ ಸಾರಿ ಸಣ್ಣ ಪಕಡಿ ನೋಡಿದಾಗ ಇದು ಹೀಗೆ ಇರಬೇಕಾದ್ದಲ್ಲ, ಅದು ಉತ್ಸವ ರೀತಿಯಲ್ಲಿ ಇರಬೇಕಾದ್ದು ಅಂತ. ಅಂದರೆ ಸಣ್ಣ ಮಗು ಅಲ್ಲ, ನಮಗೆ ನೋಡುವಾಗ ನಮ್ಮ ಸಣ್ಣ ಪ್ರಾಯ ಅಲ್ವಾ, ಫಸ್ಟ್ ಇಂಪ್ರೆಷನ್ ಅದು. ಅಲ್ಲಿ ಹಾಗಿತ್ತು, ಇಲ್ಲಿ ಹೀಗೆ ಮಾಡಿದಾರಲ್ಲ ಅಂತ ಮತ್ತೆ ಖಂಡಿತದ. ಹೀಗೆ ಯಕ್ಷಗಾನದ ರೂಪ ಇತ್ಯಾದಿಗಳಲ್ಲಿ ಲಂಗು ಲಗಾಮ ಇಲ್ಲದೆ ವ್ಯತ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದಲೇ ನಾವೀಗ ಯಾಕಿದು ಅಂತ ನಾವು ನಿನ್ನೆ ಮಾತಾಡಿದ್ವಲ್ಲ, ಏನು ನಮ್ಮನ್ನು ಹಿಂದಕ್ಕೆ ತಗೊಂಡು ಹೋಗುವಂಥದ್ದು. ಇಡೀ ಕಥಾನಕ ನಡೀತಾ ಇರುವ ದೇಶ ಕಾಲಗಳನ್ನು ಹಿಂದಕ್ಕೆ ತಗೊಂಡು ಹೋಗುವಂಥ ಒಂದು ಬಹಳ ಅದ್ಭುತವಾದ ಕೆಲಸ ಅದರಲ್ಲಿ ನಡೀತದೆ. ಅದನ್ನೇ ಕಳೆದು ಹಾಕಿದೆವು. ಅಂತೂ ಈ ಎಲ್ಲ ಆಟಗಳನ್ನು ನೋಡಿ ನಾವು ಮಕ್ಕಳು, ನಾವು ತುಂಬ ಜನ ಇದ್ದೇವೆ ನಮ್ಮ ಹತ್ತಿರದ ಮನೆಗಳವರೆಲ್ಲ. ಅಲ್ಲಿ ಒಬ್ಬರು ಲಕ್ಷ್ಮೀನಾರಾಯಣ ರಾವ್ ಅಂತಿದ್ರು. ಅವರು ಸೈಕಲು ಬಾಡಿಗೆ ಕೊಡುವಂಥ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ರು. ಅದು ಅಲ್ಲದೆ ಅವರಿಗೆ ಭೂಮಿ ಇತ್ತು, ಭೂಮಿಯ ಕೃಷಿ ಎಲ್ಲ ಮಾಡಿಸ್ತಾ ಇದ್ರು ಅವರು. ಅವರ ಮಕ್ಕಳು ಒಬ್ಬರು ಬಾಲಚಂದ್ರ ರಾವ್ ಅಂತ, ಆಮೇಲೆ ಅವರು ಮುಂಬೈಯಲ್ಲಿ ತುಂಬ ಹೆಸರು ಮಾಡಿದರು ಭಾರತ ನಾಟಕ ರಂಗದಲ್ಲಿ. ಆಮೇಲೆ ಅವರ ತಮ್ಮ ಜಗಜ್ಜೀವನ್ ರಾವ್ ನನ್ನ ಕ್ಲಾಸ್ಮೇಟ್. ನಾವು ಒಟ್ಟಿಗೆ, ಯಾವಾಗಲೂ ಒಟ್ಟಿಗೆ, ಯಾವುದು ಲವಕುಶರಾಗಿದ್ದೇವೆ ನಾವು. ಹೀಗೆ ನಾವೆಲ್ಲ ಒಟ್ಟು ಸೇರಿ ನಾವು ಸಹ ಆಟ ಆಡೋದು. ಯಾವುದು, ಯಕ್ಷಗಾನ ಆಟ. ಒಂದು ಡಬ್ಬೆ ತರೋದು, ಖಾಲಿ ಡಬ್ಬೆ ಬಂದು ಅದನ್ನು ಮಗಚಿ ಹಾಕಿ ಅದಕ್ಕೆ 2 ಕಡ್ಡಿಯಿಂದ ಬಡ ಬಡಿಯೋದು. ಆಮೇಲೆ ಅದಕ್ಕೆ ಭಾಗವತೆ ನಾನೇ ಎಂಥದೆಲ್ಲ ಪದ ಹೇಳೋದು. ಅಂದರೆ ಈಗ ನಿನ್ನನ್ನು ಕಡಿದು ಹಾಕುವೇನು ಅಂತೇಳಿ ಎಲ್ಲ ಹೇಳಿ ಪದ ಹೇಳೋದು, ಬೊಬ್ಬೆ ಹಾಕಿ ಪದ ಹೇಳೋದು. ಆಮೇಲೆ ಅದ್ರ ವಿಶೇಷತೆ ಏನಂದರೆ, ನಾವು ಎಲ್ಲವನ್ನೂ ಕಾಪಿ ಮಾಡ್ತಿದ್ದೆವು. ಅಲ್ಲಿ
ಬಂದ ಮೇಳಗಳು, ಮುಖ್ಯವಾಗಿ ಪೆರಡೂರು ಮೇಳ ಇತ್ಯಾದಿ ಉಂಟಲ್ಲ, ಅವರು ಬಂದರೆ ಮೊದಲು ಸುಮಾರು 5 ಗಂಟೆ ಹೊತ್ತಿಗೆ ಭಾಗವತರು ಮತ್ತು ಮದ್ಲೆಗಾರ ಇಬ್ಬರೇ ಮತ್ತು ಶ್ರುತಿ ಹೇಳ್ಕೊಂಡು ಹೋಗಿ ಅಲ್ಲಿ ಮಾರಿಗುಡಿಗೆ ಹೋಗಿ ದೇವರ ಮುಂದೆ ಸ್ತುತಿ ಹೇಳಲಿಕ್ಕಿತ್ತು. ಸ್ತುತಿ ಒಂದು 2-3 ಪದ ಹೇಳಿ ಅಲ್ಲಿಂದ ಸುತ್ತ ಬಲ ಬಂದು ಅಲ್ಲಿಂದ ಈಚೆ ಚೌಕಿಗೆ ಬರೋದು. ಇದೊಂದು ವಿಧಿವಿಧಾನ ನೋಡಿ, ಅದು ನಮ್ಮ ಮನಸ್ಸಿಗೆ ಅದು ಇಂಪಾರ್ಟೆಂಟ್ ಆಗಿ ಕಂಡಿತು. ಯಾಕೆಂದ್ರೆ ಅದು ಸಾಂಸ್ಕೃತಿಕ ಗುರುತಲ್ವಾ. ಹಾಗೆ ನಾವು ಹೋಗಿ ಅಲ್ಲಿ ಒಂದು ಮುರುಕಲು ಮನೆ ಇತ್ತು, ಅಲ್ಲಿ ಗೋಡೆ ಮಾತ್ರ ಒಂದು ಎಲ್ ಶೇಪ್ನಲ್ಲಿ ಗೋಡೆ ಇತ್ತು. ಅಲ್ಲಿ ಹೋಗಿ ನಿಂತು, ಅದು ನಮಗೆ ದೇವತಾ ಸಂಕಲ್ಪ, ಮಾರಿಗುಡಿ. ಅಲ್ಲಿ ಹೋಗಿ ಮೊದಲು ಪದ ಹೇಳೋದು. ಆಮೇಲೆ ಇದು ನೆನಪಿದೆ ನನಗೆ, ಅಂದರೆ ಇದನ್ನು ಕೂಡ ಮಾಡ್ತಾ ಇದ್ದೇವೆ ಅಂತ. ಬಂದು ಮತ್ತೆ ಆಟ ಆಡೋದು, ಕುಣಿಯೋದು ಲಾಗ ಹಾಕಿ ಎಲ್ಲ ಅವರು ಅಲ್ಲೆಲ್ಲ ಏನು ಮಾಡ್ತಿದ್ರು ಅದನ್ನು ಒಬ್ಬೊಬ್ರದ್ದು ಇಂಪ್ರೆಷನ್ ನೋಡಿ. ಅದರಲ್ಲಿ ಒಬ್ಬೊಬ್ಬರು ಇಂಪ್ರೆಷನ್ ಎಲ್ಲ ಏಕರೂಪ ಇಲ್ಲ ಅದರಲ್ಲಿ. ಒಬ್ಬೊಬ್ಬರಿಗೆ ಏನೇನೋ ಬೇರೆ ಬೇರೆ ಅರ್ಥ ಆಗ್ತದೆ ನೋಡಿ, ಅದೆಲ್ಲ ಮಾಡಿ ಕುಣಿಯೋದು. ಹೀಗೆ ನಮ್ಮನ್ನು ಗಟ್ಟಿಯಾಗಿ ಒಂದು ಕಟ್ಟಿ ಹಾಕಿತು ನೋಡಿ. ಹಾಗಾಗಿ ನಾನು ಒಬ್ಬ ಯಕ್ಷಗಾನದ ವ್ಯಕ್ತಿಯಾಗಿ ಅಲ್ಲಿ ಬಲವಾದ ಒಂದು ಪಾಶ ಅಂತ ಹೇಳೋದು, ಮತ್ತೆಂತ ಹೇಳೋದು, ಕಟ್ಟು ಬಡದೆ ನಾನು. ಹೀಗೆ ನೀರೇ ಬೈಲೂರು ಇನ್ನೊಂದು ಅಲ್ಲಿ ಬಹಳ ವಿಶೇಷವಾಗಿ ಕಂಡದ್ದು. ಆಮೇಲೆ ನಾನು ದೀವಟಿಗೆ ಬೆಳಕು ಆಟ ಆಡಿದಲ್ಲ, ಅದ್ರ ಹಿಂದ್ಗಡೆ ಆ ಒಂದು ಇಂಪ್ರೆಷನ್ ಕೂಡ ಇದೆ. ಅಲ್ಲಿ ಮಾರಿಗುಡಿಯಲ್ಲಿ ವರ್ಷವೂ ಮಾರಿ ಪೂಜೆ ಆಗ್ತೈತಲ್ಲ, ಅವರು 1 ವಾರದಲ್ಲಿ ಒಂದು ಕೊರಡನ್ನು ತಂದು ಬಿಂಬ ಮಾಡ್ತಾ ಇದ್ರು. ನಮಗೆ ಪ್ರತಿ ದಿವಸ ಅಲ್ಲಿ ಹೋಗಿ ನೋಡೋದು, ಇವತ್ತು ಎಷ್ಟು ಇಂಪ್ರೂವ್ಮೆಂಟ್ ಆಯಿತು ಅಂತ ಮಾಡಿ. ಕೊನೆಗೆ ಆ ಕೊರಡನ್ನೆಲ್ಲ ಜೋಡಿಸಿ ಅದನ್ನು ಆ ಮಾರಿ ಪೂಜೆ ದಿವಸ ಪೂಜೆ ಅದಕ್ಕೋಸ್ಕರ ಒಂದು ಕೊಟ್ಟಿಗೆ ಮಾಡ್ತಾ ಇದ್ರು. ಇದು ಆಟಿಯಲ್ಲಿ ನಡೆಯೋದಲ್ಲಿ ಅಲ್ಲಿಯ ಪೂಜೆ. ಒಳ್ಳೆ ಮಳೆಗಾಲ ಅದು. ಆ ಮಳೆಗಾಲಕ್ಕೋಸ್ಕರ ಅಲ್ಲಿ ಒಂದು ಗುಡಿಸಲು ಕಟ್ತಾ ಇದ್ರು, ಕಂಬ ಹಾಕಿ 4 ಕಂಬ ಹಾಕಿ ಮೇಲೆ ಸೂರು, ಅದಕ್ಕೆ ಬೈಹುಲ್ಲು ಹಾಕ್ತಿದ್ರು. ಆಮೇಲೆ ಇದು ತೆಂಗಿನ ಸೋಗೆ ಮುಚ್ತಾ ಇದ್ರು. ಅದು ಆ ದಿವಸ ಬಹಳ ವಿಶೇಷತೆ ಏನಂದರೆ, ಸುಮಾರು ರಾತ್ರಿ 8 ಗಂಟೆ ಹೊತ್ತಿಗೆ ಅಲ್ಲಿ ಹೊರಡ್ತದೆ. ಅಲ್ಲಿಂದ ದೇವಿಯನ್ನು ತಂದು ಇಡೀ ಪೇಟೆಯ ಮಾರ್ಗದಲ್ಲಿ ನಮ್ಮ ಮನೆ ಎದುರಿನಿಂದ ಮುಂದೆ ಹೋಗ್ತದೆ. ಅಲ್ಲಿ ಪುನಃ ವಾಪಸ್ ಬರ್ತದೆ, ಬಂದು ಈ ಗುಡಿಗೆ ಬಂದು ಕೂತ್ಕೊಳ್ತದೆ. ಅಂದರೆ ಇದು ಆ ಕೊಟ್ಟಿಗೆ ಇರೋದು ಸುಮಾರು 1 ಫರ್ಲಾಂಗ್ ದೂರದ ಒಂದು ದಿಬ್ಬ. ಅಲ್ಲಿ ಕೋಟೆ ಇದೆ, ಕೋಟೆ ಬಾಗಿಲದು ನಿಜವಾಗಿ ಕಡೆ. ಆ ಕೋಟೆಗೆ ಬಹುಶಃ ಬಲಿಯಾದ ಮಹಿಳೆಯ ಒಂದು ನೆನಪಿರ್ಬೋದು ಆ ಸಂಕಲ್ಪ, ಅದು ನನಗೆ ಸರಿ ಗೊತ್ತಿಲ್ಲ. ಅಂತೂ ಆ ದೇವಿನ ಹೊರಗೆ ತರುವಾಗ ಏನು ಮಾಡ್ತಿದ್ರು ಅಂದರೆ, ಆ ಗುಡಿಸಲಿಗೆ ಬೆಂಕಿ ಕೊಡ್ತಿದ್ರು ಅವರು. ಅದು ದೊಡ್ಡ ಬೆಂಕಿ ಆಗ್ತದೆ. ಆ ಬೆಂಕಿಯಿಂದಲೇ ಅವಳನ್ನು ಹೊತ್ತು ಈಚೆ ತರುವಂಥ ಭಾಳ ಆ ಕಲ್ಪನೆ ಉಂಟಲ್ಲ, ಅದು ಸ್ವಲ್ಪ ಎತ್ತರ ಇದೆ, ಆ ಜಾಗ ಎತ್ತರ ಇದೆ. ಆ ಎತ್ತರದಿಂದ ಕೆಳಗೆ ಇಳ್ಕೊಂಡು ಬರೋದು. ಆಗ ಈ 2 ಕಡೆ ದೀಪ ಹಿಲಾಲುಗಳೆಲ್ಲ ಹಿಡಿತಾ ಇದ್ರು. ಆ ಆಗಮನ ಉಂಟಲ್ಲ ದೇವಿದು, ಅದು ಅದ್ಭುತ. ನಾನು ತುಂಬ ಕಡೆ ಮಾರಿಗುಡಿ ಪೂಜೆ ಮಾಡೋದು ನೋಡಿದೆ ನಾನು, ಆದರೆ ನೀರೇ ಬೈಲೂರು ನಿಮಗೆ ಸಾಧ್ಯ ಆದರೆ ನೀವು ಅದು ನೋಡ್ಬೇಕು, ಅದನ್ನು ನಿಜವಾಗಿ ನೋಡ್ಬೇಕು. ಆದರೆ ಇವತ್ತೇನಾಯಿತು, ಅದು ಒಂದು ದುರಂತ. ಅವ್ರು ಏನು ಮಾಡಿದ್ರಂದರೆ, ಒಂದನೇದು ಜನಬಲ ಇಲ್ಲ, ಜನ ಸಿಕ್ಕುವುದಿಲ್ಲ. ಅದಕ್ಕೆ ಶ್ರದ್ಧಾನ್ವಿತರ ಎಲ್ಲ ಊರು ಬಿಟ್ಟು ಹೋದ್ರಲ್ಲ, ಹೊರಗೂರಿಗೆ ಹೋದ್ರು, ಮೈಗ್ರೇಟ್ ಆದರು. ಹಾಗಾಗಿ ಅವ್ರು ಏನು ಮಾಡಿದ್ರು, ಹೊರೋದು ಬಿಟ್ಟು ಅದಕ್ಕೊಂದು ರಥ ಮಾಡಿದ್ರು. ಆಮೇಲೆ ಬಿಂಬ ವರ್ಷವೂ ಬದಲಾವಣೆ ಮಾಡೋ ಬಿಂಬ ತಗೊಂಡೋಗ್ಲಿ ಅಲ್ಲಿ ಬಿಡ್ಲಿಕ್ಕೆ, ಮಾರಿನ ಬಿಡ್ಲಿಕ್ಕೆ ಒಂದು ಬೇರೆ ಬಿಂಬ ಮಾಡ್ತಾರಂತೆ. ಅದು ಕೇಳಿದೆ ನಾನು. ಪರ್ಮನೆಂಟ್ ಆದ ಬೆಳ್ಳಿದು ಮುಚ್ಚಿಗೆ ಇರುವಂಥ ರೂಪ ಮಾಡಿದ್ರು. ಅದು ಏನಾಗ್ತದೆ, ಈ ದೀಪಕ್ಕೆ ಅದು ಕಪ್ಪು ಮಸಿಯಾಗೆ ಕಾಣೋದು. ಆ ಬೆಳ್ಳಿಯ ಸೌಂದರ್ಯವೂ ಇಲ್ಲ. ಈಚೆಯಿಂದ ಇದು ಹಳದಿ ಬಣ್ಣ ಕೊಡ್ತಾ ಇದ್ದದ್ದು, ಅದು ನಾವು ನೋಡ್ತಾ ಇದ್ದೆವು. ಅದು ಈ ಕೋಳಿ ಮೊಟ್ಟೆಯ ಲೋಳೆ ಉಂಟಲ್ಲ,
ಅದಕ್ಕೆ ಅರಸಿನ ಪುಡಿ ಹಾಕಿ, ಅರಸಿನ ಅಂದರೆ ಬಣ್ಣ, ಅರಸಿನ ಬಣ್ಣದ್ದು ಪುಡಿ ಹಾಕಿ ಕಲಸಿ ಕೊಡೋದು. ಅದು ಮಳೆ ಬಂದರೆ ಅದಕ್ಕೆ ಏನಾಗೋದಿಲ್ಲ, ಆದರೆ ಯಾವುದು ಮೆತ್ತಿ ಹೋಗೋದಿಲ್ಲ ಅಂತ ಬಣ್ಣ. ಆ ಬಣ್ಣದಲ್ಲಿ ಸುಮಾರು ಅರ್ಧ ಇರಬೇಕದು, ಇದು ಅದೇ ರೀತಿಯಲ್ಲಿ ಇತ್ತು, ಹಳದಿ ಬಣ್ಣ. ಅದು ಆ ಬೆಳಕಿನ ಕತ್ತಲೆಯಲ್ಲಿ ಬಹಳ ಅದ್ಭುತವಾಗಿ ಒಂದು ಗೌರಮುಖದ ಒಂದು ಹೆಂಗಸು ಬರುವಾಗ ಕಾಣ್ತೇವೆ, ಕೂತ ಹೆಂಗಸು. ಅದ್ಭುತವಾದ ಕಲ್ಪನೆ. ಅದರ ಇಂಪ್ರೆಷನ್ ಕೂಡ ನಮಗೆ ಯಕ್ಷಗಾನದಲ್ಲಿ ಮ್ಯೂಸಿಕ್ ಆಟದ ರಿವಾಯಿಗೆ ಅದು ಕೂಡ ಒಂದು ಇಂಪ್ರೆಷನ್ ಕಾರಣ. ಹೀಗೆ ಈ ರೀತಿಯಲ್ಲಿ ಆ ಬಾಲ್ಯದ ಒಂದು ಆಕರ್ಷಣೆ ಉಂಟಲ್ಲ, ಅದು ಇಡೀ ಜೀವಮಾನದ ಒಂದು ಪ್ಯಾಷನ್ ಹಾಗೆ ನನಗೆ ಮುಂದುವರೆದಿದೆ. ಇದು ಈ ಹಿನ್ನೆಲೆ ಗೊತ್ತಿಲ್ಲ ಇವರಿಗೆ, ಬೇರೆ ಕೇವಲ ಹೆಸರೇ ಉದಯವಾಣಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ ಹೀಗೆಲ್ಲ ಅವ್ರಿಗೆ ಗ್ರಹಕ್ಕೆ ಇದೆ. ಆದರೆ ಇದನ್ನು ನನ್ನ ಜೀವಮಾನ ಇಡೀ ಅಬ್ಸರ್ವ್ ಮಾಡ್ತಾ ಬಂದಿದ್ದೆ. ಈಗ ನಿಮ್ಗೆ ಗೊತ್ತಾಗಿರೋದು ನಾನು ಎಷ್ಟರ ಮಟ್ಟಿಗೆ ಆ ಮಗು ನೋಡಿದ್ದು ಕೂಡ ಸುಮ್ಮನೆ ಒಂದು ಹೀಗೆ ನೋಡ್ಕೊಂಡು ಬಂದದಲ್ಲ, ಎಲ್ಲವನ್ನೂ ಗ್ರಹಿಸಿದೆ. ಅದರ ಆಕೃತಿ, ಅದರ ಅಭಿನಯ ರೀತಿ, ಅಭಿನಯ ಅನ್ನುವಂಥ ಅಂಶವೇ ಹೊರಟು ಹೋಯ್ತು ರಂಗ. ಇವತ್ತೆಂಥದ್ದು ತಮಾಷೆ ಮಾಡ್ತಾರೆ ನೋಡಿ. ಮುಂಬೈಯಲ್ಲಿ ಹೆಣ್ಣುಮಕ್ಕಳದು ನಾಟ್ಯ ಇದೆ, ಬರೀ ಡ್ಯಾನ್ಸು ತಮಾಷೆ ಅಂತ ಮಾಡ್ತಾರೆ. ಆ ತಮಾಷೆ ಆಗಿ ಬದಲಾವಣೆ ಮಾಡಿದ್ದಾರೆ. ರಂಗಭೂಮಿ ಅನ್ನೋ ಅಂಶವೇ ಹೊರಟು ಹೋಗಿದೆ. ಇದನ್ನು ರಿವೈವ್ ಮಾಡೋದು ಹೇಗೆ ಅನ್ನೋದು ನಮ್ಮ ಮುಂದಿನ ಕೆಲಸ ಆಗಿರಬೇಕು. ಯಾರಾದರೂ ಇದರಿಂದ ಸ್ಫೂರ್ತಿ ಪಡೆದ್ರೆ ಭಾಳ ಸಂತೋಷ. ಮತ್ತೇನು ಹೇಳಿಕೆ. ಹೀಗೆ ಬಾಲ್ಯದ ನೆನಪುಗಳು ಇವತ್ತಿಗೂ ಅದು ಪರ್ಸಿಸ್ಟೆಂಟ್ ಆಗಿ ಬಂದಿದೆ. ಅದರಿಂದಲೇ ಬಹುಶಃ ನಾನು ಯಕ್ಷಗಾನದ ನಾನಾ ವಿಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಅದೇ ಮೂಲ ಪ್ರೇರಣೆ ಆಗಿರ್ಬೋದು. ಇದನ್ನು ನೆನಪನ್ನು ಹಂಚಿಕೊಳ್ಳಲಿಕ್ಕೆ ಸಹಾಯ ಮಾಡಿದ ನಮ್ಮ ಕಟೀಲು ಶೆಟ್ಲ ರಂಗನಾಥರಾಯರಿಗೆ ನಾನು ಋಣಭಾರವನ್ನು ಹೇಳಬೇಕು. ಇನ್ನು ಮುಂದೆ ನಾವು ಇದರ ಶಾಸ್ತ್ರ ಭಾಗವನ್ನು ನಾವು ವಿವರವಾಗಿ ಮಾತಾಡೋಣ. ನಮಸ್ಕಾರ.